ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ ಭಗವತ್ ಪ್ರಾಪ್ತಿ. ಮೊದಲನೇ ಶ್ಲೋಕ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನು ಯಾವುದು, ಬ್ರಹ್ಮನ್ ಯಾವುದು, ಆತ್ಮ ಯಾವುದು, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಹೇಳ್ತಾನೆ, ಮಧುಸೂದನನೇ, ಯಜ್ಞದ ಪ್ರಭು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವನು ಮರಣಕಾಲದಲ್ಲಿ ನಾನು ತಿಳಿಯುವುದು ಹೇಗೆ. ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಕೃಷ್ಣನ ಹತ್ರ ಕೇಳಿದನು ಅರ್ಜುನ. ಇದು ಎಂತಂದ್ರೆ ನಮ್ಮ 7ನೇ ಅಧ್ಯಾಯದಲ್ಲಿ ಈ ಶ್ಲೋಕದಲ್ಲಿ ಬರ್ತದೆ, ಅದು ಅವನ ಉತ್ತರ. ಜರಾ ಮರಣ ಮೋಕ್ಷಾಯ ಮಾಂ ಆಶ್ರಿತೆ ಯತಾಂತಿ ಯೇ ತೇ ಬ್ರಹ್ಮ ತದ್ವಿದುಂ ಕೃಷ್ಣಂ ಆಧ್ಯಾತ್ಮಂ ಕರಂ ಚ ಅಖಿಲಂ. ಮತ್ತೆ 30ನೇ ಶ್ಲೋಕ, ಸ ಆದಿಭೂತ ಆದಿದೈವಂ ಮಾಂ ಸ ಆದಿಯಜ್ಞಂ ಚ ಯೇ ವಿದು ಪ್ರಯಾಣ ಕಾಲೇ ಅಪಿ ಚ ಮಾಂ ತೇ ವಿದುರ್ ಯುಕ್ತ ಚೇತಸ. ಅಂದ್ರೆ ಆದಿ ದೈವಂ, ಆದಿಭೂತ, ಆದಿಯಾತ್ಮ, ಆದಿಯಜ್ಞ, ಆದಿಭೂತ, ಆದಿದೈವ, ಆದಿಯಜ್ಞ ಮತ್ತೆ ಪ್ರಯಾಣ ಕಾಲೇಶ. ಇದು ಅವನ ಪ್ರಶ್ನೆ, ಹಾಗಾಗಿ ಅದಕ್ಕೆ ಉತ್ತರ ಉಂಟು. ಎಸ್, ಈಗ ನಾವು ಇದಕ್ಕೆಲ್ಲ ಕೃಷ್ಣನ ಉತ್ತರ ಕೂಡ ಉಂಟು, ಉತ್ತರವನ್ನು ಕೂಡ ತಿಳಿಯುವ. ಫಸ್ಟಿಗೆ ಅರ್ಜುನನ ಪ್ರಶ್ನೆ, ಬ್ರಹ್ಮನ್ ಅಂದ್ರೆ ಆತ್ಮ. ಅದಕ್ಕೆ ಕೃಷ್ಣನ ಉತ್ತರ, ನಾಶವಿಲ್ಲದ ಜೀವಾತ್ಮ. ನಾವು ಸಾಯುವಾಗ ನೋಡಿ, ನಮ್ಮ ರಿಲೇಟಿವ್ಸ್ನ ಸಾಯುವಾಗ ನಾವು ಹೋಗ್ತೇವೆ, ಸಂಬಂಧಿಕರು, ಆಗ ನಾವು ಕೂಗ್ತೇವೆ, ಹೋದ್ರು ಅಂತ. ಎಂತ ಹೋಯ್ತು? ದೇಹ ಮಾತ್ರ ಹೋಯ್ತು, ಆತ್ಮಗೆ ಸಾವಿಲ್ಲ. ಯಾರು ಧೀರನಾದವನು ಇದು ಅರ್ಥ ಮಾಡ್ತಾನೆ ಅವ ಕೂಗುದಿಲ್ಲ ಅಂತೆ. ಅಂದ್ರೆ ಆತ್ಮವು ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಹಿ ಬಹುನಾಂ ವಿದಧಾತಿ ಕಾಮಾನ್. ನಾವು ಕೂಡ ನಿತ್ಯ, ಕೃಷ್ಣ ಕೂಡ ನಿತ್ಯ. ನಾವು ಕೂಡ ಚೇತನ, ಕೃಷ್ಣ ಕೂಡ ಚೇತನ. ಆದರೆ ಏಕೋ ಹಿ ಬಹುನಾಂ, ಒಬ್ಬನೇ ಎಲ್ಲವನ್ನು ಕಂಟ್ರೋಲ್ ಮಾಡುವವ. ನಮ್ದು ಕೂಡ ಸಚ್ಚಿದಾನಂದ ದೇಹ, ಯಾವುದು ಆತ್ಮ, ದೇಹ ಅಲ್ಲ, ಸಾರಿ. ನಮಗೂ ಆತ್ಮ ಸಚ್ಚಿದಾನಂದ, ಕೃಷ್ಣ ಕೂಡ ಸಚ್ಚಿದಾನಂದ. ಸತ್ ಚಿತ್ ಆನಂದ. ಸತ್ ಅಂದ್ರೆ ನಿತ್ಯವಾದದ್ದು, ಸತ್. ಚಿತ್ ಅಂದ್ರೆ ಜ್ಞಾನ, ಆನಂದ ಅಂದ್ರೆ ಪೂರ್ತಿ ಬ್ಲಿಸ್. ಹಾಗಾಗಿ ನಾವು ಕೂಡ ಸಚ್ಚಿದಾನಂದ. ಆದ್ರೆ ನಾವು ಈಗ ಎಂತಾಗಿದೆ, ಭೌತಿಕ ಲೋಕಕ್ಕೆ ಬಂದು ನಾವು ಆ ಭೌತಿಕ ಲೋಕದ ಇದಕ್ಕೆ ನಾವು ಮಿಕ್ಸ್ ಆಗಿದೆ. ಹಾಗಾಗಿ ನಮಗೆ ಆಕ್ಚುಲಿ ಈಗ ಸಚ್ಚಿದಾನಂದ ಇಲ್ಲ, ನಮ್ಗೆ ಗೊತ್ತಾಗುದಿಲ್ಲ ಸಚ್ಚಿದಾನಂದ. ನಾವು ಈಗ ಮಾಯಾನಂದದಲ್ಲಿ ಇದ್ದೇವೆ, ಆಕ್ಚುಲಿ ನಾವು ಕೂಡ ಸಚ್ಚಿದಾನಂದ. ಓಕೆ, ಫಸ್ಟ್ ಇದು ಬ್ರಹ್ಮನ್, ಆತ್ಮ, ನಾಶವಿಲ್ಲದ ಜೀವಾತ್ಮ. ಆಧ್ಯಾತ್ಮ, ದೇಹದ ನಿಯಂತ್ರಕ, ಜೀವ ಸ್ವರೂಪ, ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ್. ಜೀವಿಯ ಸ್ವರೂಪ ಆಧ್ಯಾತ್ಮ. ಆದ್ರೆ ಈಗ ನಾವು ಆಧ್ಯಾತ್ಮಿಕ ಇದರಲ್ಲಿ ಇಲ್ಲ. ನಮ್ದು ಹೇಗಂದ್ರೆ ಅದು ಕನೆಕ್ಷನ್ ತಪ್ಪಿ ಹೋಗಿದೆ. ಹೇಗಂದ್ರೆ ವೆಹಿಕಲ್ ಎಂತ ಮಾಡ್ತಾರೆ, ಒಂದು ಇಂಜಿನ್ ಅಲ್ಲಿ ಒಂದು ಕನೆಕ್ಷನ್ ಇರ್ತದೆ. ಆ ಕನೆಕ್ಷನ್ ಈಗ ಮೆಕ್ಯಾನಿಕ್ ಗೊತ್ತುಂಟು ಎಲ್ಲಿ ತಪ್ಪಿಸ್ಬೇಕಂತ. ಅವ ಈಗ ಒಂದು ಮೆಕ್ಯಾನಿಕ್ ಎಂತ ಮಾಡ್ತಾನೆ, ಒಂದು 10-15 ಗಾಡಿಯನ್ನು ಹೊರಗೆ ನಿಲ್ಲಿಸ್ತಾನೆ ರೋಡಲ್ಲಿ. ಮತ್ತೆ ಎಂತ ಮಾಡ್ತಾನೆ, ಅವ ರೋಡಲ್ಲಿ ಇರ್ತದೆ, ಆದ್ರೆ ಅವ ಎಲ್ಲವನ್ನು ತಪ್ಪಿಸಿ ಇಡ್ತಾನೆ. ಅಷ್ಟು ಎಕ್ಸ್ಪರ್ಟ್ ಇದ್ದವನಿಗೆ ಮಾತ್ರ ಗೊತ್ತಾಗಿ ಇದು ಮಾಡಿ ಮತ್ತೆ ಎಂತ ಮಾಡ್ತಾನೆ, ಅದಕ್ಕೆ ಲಾಕ್ ಆಗಿರ್ತಾನೆ ಅವನ ಇಂಜಿನ್ ಇದಕ್ಕೆ. ಹಾಗಾಗಿ ಕೊಂಡೋಗ್ಲಿಕ್ಕೆ ತುಂಬಾ ಕಷ್ಟ, ದೂಡಿಕೊಂಡು ಹೋಗ್ಬೇಕು. ಅದೇ ರೀತಿ ಈಗ ಎಂತ ಆಗಿದೆ, ಜೀವಿಯ ಸ್ವರೂಪ ಆಧ್ಯಾತ್ಮಿಕ, ಆದ್ರೆ ಅದು ಕನೆಕ್ಷನ್ ತಪ್ಪಿ ಹೋಗಿದೆ. ಕನೆಕ್ಷನ್ ಇಲ್ಲ ಈಗ. ಇದು ನಮ್ಮ ಕಂಡೀಷನ್. ಮತ್ತೆ 3ನೇದು ಕರ್ಮ, ಕೆಲಸ, ಫಲಪ್ರದ ಚಟುವಟಿಕೆಗಳು, ಭೌತಿಕತೆಗೆ ಕಾರಣವಾಗುವ ಕ್ರಿಯೆಗಳು. ನಾವು ಕೆಲಸ ಮಾಡ್ತೇವೆ,
ಅದಕ್ಕೆ ಹೇಳುದು ಕರ್ಮ. ಆದಿಭೂತ, ಅರ್ಜುನ ಪ್ರಶ್ನೆ, ಆದಿಭೂತ ಅಂತ ಎಂತ ಅಂತ ಕೇಳ್ತಾನೆ. ಆದಿಭೂತ ಅಂದ್ರೆ ಭೌತಿಕ ಪ್ರಕೃತಿ. ನೋಡಿ, ನಾವು ಪ್ರಕೃತಿಯಿಂದ ತುಂಬಾ ಸಹಾಯವನ್ನು ಪಡಿತೇವೆ. ಆದ್ರೆ ನಾವೆಂತ ಹೇಳುದು, ಎಲ್ಲ ನಾನು ಮಾಡಿದ್ದು. ನಾವು ಪ್ರಕೃತಿಯಿಂದ ತುಂಬಾ ತುಂಬಾ ಸಹಾಯ ಪಡಿತೇವೆ. ನೆಕ್ಸ್ಟ್ ಆದಿದೈವ, ಎಲ್ಲಾ ದೇವತೆಗಳನ್ನು ಒಳಗೊಂಡ ವಿಶ್ವರೂಪ. ಹೀಗೆಂತಂದ್ರೆ ಸೂರ್ಯ ಚಂದ್ರನಿಂದ ನಾವು ಬೆಳಕು ಪಡಿತೇವೆ, ಇಂದ್ರನಿಂದ ನಾವು ಮಳೆಯನ್ನು ಪಡಿತೇವೆ. ಈ ರೀತಿ ದೇವತೆಗಳು ಕೂಡ ನಮ್ಗೆ ಸಹಾಯ ಮಾಡ್ತಾರೆ. ಆದ್ರೆ ನಾವೆಂತ ಹೇಳುದು, ಯಾರಿಗೆ? ನಮ್ಗೆ ಪ್ರಕೃತಿ ಕೂಡ ಬೇಡ, ದೇವತೆಗಳು ಕೂಡ ಬೇಡ. ನೆಕ್ಸ್ಟ್ ಲಾಸ್ಟ್ಗೆ ಆದಿಯಜ್ಞ, ಯಜ್ಞದ ಭೋಕ್ತ, ನಮ್ಮ ಒಳಗೆ ಪರಮಾತ್ಮ ಇದ್ದಾನೆ, ಅವ ಕೂಡ ನಮ್ಗೆ ಸಹಾಯ ಮಾಡ್ತಿದ್ದಾನೆ. ಈ ರೀತಿ ಆದಿಭೂತ, ಆದಿದೈವ, ಆದಿಯಜ್ಞ. ಆದಿಯಜ್ಞ ಎಲ್ಲಿ ವಾಸಿಸ್ತಾನೆ? ಎಲ್ಲರ ಹೃದಯದಲ್ಲಿ ವಾಸಿಸ್ತಾನೆ, ಪರಮಾತ್ಮ ಇದ್ದಾನೆ. ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳೋದು? ನೋಡಿ, ಇದು ಪ್ರಶ್ನೆ. ಹೇಗೆಂದ್ರೆ ಆಚಾರ್ಯ ಹೇಳ್ತಾರೆ, ಈಗ ಎಂತಾಗಿದೆ ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ 90%, ಯಾಕೆಂದ್ರೆ ಪಾಶ್ಚಾತ್ಯ ದೇಶದಲ್ಲಿ ತುಂಬಾ ಮುಂಚೆ ಇತ್ತು. ನಮ್ಮ ಆಚಾರ್ಯರು 50 ವರ್ಷ ಹಿಂದೆ ಅಲ್ಲಿ ಎಂತ ಅಂದ್ರೆ ಆ ನಾಯಿಯನ್ನು ಸಾಕುವಂಥದ್ದು ಇತ್ತು ಕ್ರಮ. ಆದ್ರೆ ಈಗ ಇತ್ತೀಚೆಗೆ ಒಂದು 10-15 ವರ್ಷದಿಂದ ಭಾರತಕ್ಕೆ ಕೂಡ ಅದು ಬಂದಿದೆ. ಅಂದ್ರೆ ನಾವು ಹಿಂದೆ ನಾಯಿಯನ್ನು ಸಾಕ್ತಾ ಇದ್ದೇವೆ, ಇಲ್ಲ ಅಂತ ಹೇಳ. ಈಗ ಹೇಗಂದ್ರೆ ಅದನ್ನ ನಾಯಿಯನ್ನು ಅಷ್ಟೇ ಬಿಡುದು ಅಂದ್ರೆ ನಾಯಿಯಲ್ಲಿ ಕೂಡ ಒಳ್ಳೆ ಗುಣ ಉಂಟು. ಈಗ ಹೇಗಂದ್ರೆ ಒಂದು ಎಕರೆಗಟ್ಟಲೆ ಜಾಗ ಇದ್ರೆ ಹೊರಗೆ ನಾಯಿ ಇರ್ತದೆ, ಮತ್ತೆ ಅದು ಕಾವಲುಗಾರ ಅಂದ್ರೆ ನೋಡಿ, ನಾಯಿಗೆ ನೀವು ಊಟ ಹಾಕಿದ್ರೆ ಅದು ಕರೆಕ್ಟ್ ಆಗಿ ನಮ್ಗೆ ನೆನಪಿಡ್ತದೆ. ಮನುಷ್ಯನಿಗೆ ಊಟ ಹಾಕಿದ್ರೆ ಮನುಷ್ಯ ಅಷ್ಟು ಕೆಲಸ ಮಾಡೋದು, ಅದು ನಾಯಿ ಕರೆಕ್ಟ್ ಪರ್ಫೆಕ್ಟ್ ಅಂತ ಒಳ್ಳೆ ಗುಣ ಇತ್ತು. ಯಾರು ಕಲ್ಲರ್ ಬಂದ್ರೆ ರಾತ್ರಿ ಎಲ್ಲ ಅದು ಇದು ಸೌಂಡ್ ಮಾಡ್ತದೆ, ಮತ್ತೆ ಅವರನ್ನು ಬಿಡುದಿಲ್ಲ. ಆ ರೀತಿಯಲ್ಲಿ ಉಂಟು ಒಳ್ಳೆ. ಆದ್ರೆ ಅದನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು. ಈಗ ಎಂತಂದ್ರೆ ಎಕ್ಸಾಂಪಲ್, ಈಗ ಇವರು ಸ್ಪೋರ್ಟ್ಸ್ನವರು, ಫುಟ್ಬಾಲ್ ಪ್ಲೇಯರ್ಸ್, ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ, ಅವ್ರು ಹಾಕುವ ಶೂ ಅದು ದೊಡ್ಡ ದೊಡ್ಡ ಬ್ರಾಂಡೆಡ್ ಕಂಪನಿ, ಯಾವುದು ಆಡಿಡಾಸ್, ರಿಬಾಕ್, ಈ ರೀತಿ ಎಲ್ಲ ಇರ್ತದೆ. ಅದಕ್ಕೆ 45,000 ಇರ್ತದೆ ಆ ಶೂಗೆಲ್ಲ. ಆ ಶೂ ಅನ್ನು ನಾವು ತಲೆಗೆ ಹಾಕ್ಲಿಕ್ಕೆ ಆಗ್ತದ? ಶೂ ಎಲ್ಲಿ ಬೇಕು ಅಲ್ಲೇ ಇರ್ಬೇಕು. ಕಾಲಿಗೆ ಹಾಕುದು ಕಾಲಲ್ಲೇ ಇರ್ಬೇಕು, ತಲೆಯಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ, ತಲೆಗೆ ಇಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ನಾಯಿಯಲ್ಲಿ ಕೂಡ ಒಳ್ಳೆ ಗುಣಗಳು ಉಂಟು, ಆದ್ರೆ ಅದನ್ನು ಮನೆ ಒಳಗೆ ಇಡುವಂಥದ್ದಲ್ಲ. ಇದು ಎಲ್ಲರೂ ಎಂತ ಹೇಳುದು, ಇದೊಂದು ಈಗ ಒಂದು ಪಾಶ್ಚಾತ್ಯ ದೇಶದ ನಾವು ಅದನ್ನು ಫಾಲೋ ಮಾಡ್ತಿದ್ದೇವೆ. ಆ ಒಂದು ಕೆಟ್ಟ ಅದೊಂದು ಇದು ಅಂದ್ರೆ ಮನೆ ಒಳಗೆ ಇಡುವುದು, ಮತ್ತೆ ಬೆಡ್ ಅಲ್ಲಿ ಮಲಗಿ ಕೆಲವರೆಲ್ಲ ಆ ರೀತಿ ಇದ್ದಾರೆ. ಮತ್ತೆ ಅದು ಕಾಂಪಿಟೇಷನ್, ಅವನ ಹತ್ರ 25,000 ನಾಯಿ ಉಂಟು, ನನಗೆ ಜಾಸ್ತಿ ಬೇಕು, ನನಗೆ 30,000, ಈ ರೀತಿ ಅದರಲ್ಲಿ ಕಾಂಪಿಟೇಷನ್. ಕೃಷ್ಣ ಪ್ರಜ್ಞೆಯಲ್ಲಿ ಕಾಂಪಿಟೇಷನ್ ಇರ್ಬೇಕು, ಆಚಾರ್ಯ ಹೇಳ್ತಾರೆ, ಯಾವುದು ಇದರಲ್ಲಿ ಅಲ್ಲ. ಹಾಗಾಗಿ ಅದರದೇ ಸ್ಮರಣೆ ಇದ್ರೆ ಮತ್ತೆ ನಾವು ನೆಕ್ಸ್ಟ್ ಲೈಫ್ ನಾಯಿ ಆಗ್ತೇವೆ. ಯಾಕೆಂದ್ರೆ ನಿಮ್ಗೆ 3ನೇ ಅಧ್ಯಾಯದಲ್ಲಿ ಭರತ್ ಮಹಾರಾಜ್ ಆ ಜಿಂಕೆಯ ಸ್ಮರಣೆ ಇದ್ರು, ನೆಕ್ಸ್ಟ್ ಲೈಫ್ ಎಂತ ಆಯ್ತು ಅವರಿಗೆ? ಜಿಂಕೆ ಆದ್ರು. ಆದ್ರೆ ಕೃಷ್ಣ ಎಂತ ಮಾಡಿದ, ಅವರು ಭಾವ ಸ್ಟೇಜ್ ಅಲ್ಲಿ ಇದ್ದ ಕಾರಣ ಅವರಿಗೆ ಎಲ್ಲವನ್ನು, ಅವ್ರ ಹಿಂದಿನ ಲೈಫ್ ಇದೆಲ್ಲ ಅವ್ರಿಗೆ ನೆನಪಿತ್ತು. ಇದು ಕೃಷ್ಣನ ಕೃಪೆ. ಆದ್ರೆ ನಮ್ಗೆ ಆ ರೀತಿ ಕೃಪೆ ಕೊಡ್ಲಿಕ್ಕಿಲ್ಲ, ಯಾಕಂದ್ರೆ ನಾವು ಶ್ರದ್ಧಾ ಸ್ಟೇಜ್ ಅಲ್ಲಿ ಇದ್ದೇವೆ. ಇದು ನಾವು ತಿಳಿಬೇಕು. ಹಾಗಾಗಿ ಸಾವಿನ ಸಮಯದಲ್ಲಿ ಕೃಷ್ಣ ನೆನಪು ಮಾಡಬೇಕಿದ್ರೆ ಜೀವನ ಉದ್ದದಕ್ಕೆ ನಾವು ಅಭ್ಯಾಸ ಮಾಡ್ಬೇಕು. ಹೀಗೆ ಕೆಲವರು ಹೇಳ್ತಾರೆ, ನಾನು ಕೂಡ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಒಂದು 5 ನಿಮಿಷ ದೇವರ ಎದುರಿಗೆ ಪ್ರಾರ್ಥನೆ ಮಾಡ್ತೇನೆ, ನಾನು ಕೂಡ ದೇವರನ್ನು ಪೂಜಿಸ್ತೇನೆ. ಅದು ಸಾಕಾಗುದಿಲ್ಲ, ಅದು ಏನು ಸಾಕಾಗುದಿಲ್ಲ. ಹೇಗೆ ಅಂದ್ರೆ ನೀವೀಗ ನಿಮ್ಮ ದೇಹಕ್ಕೆ ಎಂತಂದ್ರೆ 3 ಹೊತ್ತು ತಿಂತೀರಿ. ನಾಳೆ ನಾನು ಹೇಳಿದ್ರೆ ನೀವು ದಿವಸದಲ್ಲಿ 1 ಬಾಳೆಹಣ್ಣು ಮಾತ್ರ ತಿನ್ನಿ, ಮತ್ತೆ 1 ಗ್ಲಾಸ್ ನೀರು ಕುಡಿರಿ ಅಂತ ಹೇಳಿದ್ರೆ ನಿಮ್ಗೆ ಅದು ಸಾಕಾಗ್ತದೆ ದೇಹಕ್ಕೆ? ನೀವು ಹೇಳ್ತೀರಿ ಇಲ್ಲ ನನಗೆ ಹಸು ಆಗ್ತದೆ, ಜಾಸ್ತಿ ಬೇಕು. ಅದೇ ರೀತಿ ಆ ನಿಮ್ಮ 5 ನಿಮಿಷ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಂದ್ರೆ ಮತ್ತೆ ನೀವು ಆ 24 ಗಂಟೆಯಲ್ಲಿ ಒಂದು 5 ನಿಮಿಷ ತೆಗೀರಿ, ಎಷ್ಟಾಯ್ತು? 23 ಗಂಟೆ 55 ನಿಮಿಷ ಅದು ನಾವು ಬೇಡದೆ ಮಾಡುದು. ಹಾಗಾಗಿ ಅದು ಏನು ಆಗುದಿಲ್ಲ. ಹಾಗೆ ಆಚಾರ್ಯ ಹೇಳ್ತಾರೆ, ನಾವು ಸಾಧನೆ ಮಾಡ್ಬೇಕು. ಜೀವನೋದ್ದಕ್ಕೆ ಸ್ಮರಣೆ ಅಭ್ಯಾಸ ಮಾಡಿ, ಅಂದ್ರೆ ಜೀವನೋದ್ದಕ್ಕೆ ನಾವು ಜಪ ಮಾಡ್ಬೇಕು, ಕೀರ್ತನೆ ಮಾಡ್ಬೇಕು, ಓದ್ಬೇಕು. ಕೃಷ್ಣನ ಸ್ಮರಣೆ ನಾವು ಸತತ ಕೀರ್ತಯಂತೋ ಮಾಂ ಯೇ ಜನ ಪರ್ಯುಪಾಸತೆ, ಸತತವಾಗಿ. ಇದು ಸಾವಿನ ಸಮಯದಲ್ಲಿ ಕೃಷ್ಣನ ನೆನಪಿಸಿಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತದೆ. ಎಸ್, ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನೆಂದ ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮಿಕ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಇದು ನಿಮಗೆ ಆಗಲೇ ನಾನು ವಿವರಿಸಿ ನೋಡಿ. ಆತ್ಮ, ದೇಹ ಚೇಂಜ್ ಆಗ್ತದೆ, ಆದ್ರೆ ಆತ್ಮವು ಚೇಂಜ್ ಆಗುವುದಿಲ್ಲ.
ಇದನ್ನು ನಾವು ತಿಳಿಬೇಕು. ಅದು 2ನೇ ಅಧ್ಯಾಯದಲ್ಲಿ ನಾನು ಹೇಳಿದ್ದೇನೆ, ದೇಹಿನಸ್ಮಿ ಯಥಾದೇ ಕೌಮ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರನ ಮುಯ್ಯತೆ. ನಮ್ಮ ದೇಹವು ಚೇಂಜ್ ಆಗ್ತಾ ಇರ್ತದೆ, ಆದ್ರೆ ಆತ್ಮವು ಚೇಂಜ್ ಆಗುದಿಲ್ಲ. ಆತ್ಮವು ಹಾಗೆ ಇರ್ತದೆ. ನಾವು ಸಣ್ಣ ಇರುವಾಗ ಎಂತ ಇರ್ತದೆ ಆತ್ಮ, ನಾವು ಪ್ರಾಯದ ಕೂಡಲ ಅದೇ ಆತ್ಮ. ನವ ಯೌವನಂಶ, ಆತ್ಮವು ಯಾವಾಗಲೂ ಫ್ರೆಶ್, ತುಂಬಾ ಚುರು. ಆದ್ರೆ ಎಂತ ಆಗಿದೆ ಅಂದ್ರೆ ಅದು ಹೀಗೆ ನೋಡಿ, ಹೇಗಂದ್ರೆ ಮಕ್ಕಳು, ನಿಮ್ಗೆ ಎಲ್ಲರಿಗೂ ಇದು ಅನುಭವ ಇರಬೇಕು. ಮನೆಯಲ್ಲಿ ಒಬ್ಬನೇ ನಿಮ್ಮ ಮಗು ಇದ್ರೆ ಅವ ಪೂರ್ತಿ ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾನೆ. ಇನ್ನು ನೀವು ನಿಮ್ಮ ಸಂಬಂಧಿಕರ ಒಂದು 3 ಮಗು ಅಂತಂದ್ರೆ ಅವ ಪೂರ್ತಿ ಉಲ್ಲಾಸದಲ್ಲಿರ್ತಾನೆ, ಎಷ್ಟು ಖುಷಿ, ಆಡ್ತಾ ಆಡ್ತಾ ಆಡ್ತಾ. ಅದೇ ರೀತಿ ಆತ್ಮವು ಅದರ ನಿಜವಾದ ಸ್ಥಿತಿಗೆ ಹೋದ್ರೆ ಅದು ಖುಷಿಯಲ್ಲಿ ಇರ್ತದೆ. ಈಗ ಎಂತಾಗಿದೆ, ಈ ಭೌತಿಕ ಲೋಕಕ್ಕೆ ಬಂದು ಅದರ ವಿಷಯದಲ್ಲಿ ಅದಕ್ಕೆ ಖುಷಿ ಇಲ್ಲ. ಆ ಖುಷಿಯನ್ನು ನಾವು ತರಬೇಕು ಕೃಷ್ಣ ಪ್ರಜ್ಞೆ ಮೂಲಕ. ಎಸ್, ಶರೀರಾಧಾರಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ಶರೀರಧಾರಿಗಳ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿ ಆದಿಭೂತ ಎಂದ ಹೆಸರು. ಸೂರ್ಯಚಂದ್ರ ಅಂತ ದೇವತೆಗಳನ್ನು ಒಳಗೊಳ್ಳುವ ವಿರಾಟ್ ರೂಪಕ್ಕೆ ಆದಿದೇವ ಎಂದ ಹೆಸರು. ಎಲ್ಲ ಶರೀರಧಾರಿಗಳ ಹೃದಯಗಳಲ್ಲಿ ಭಗವಂತನಲ್ಲಿ ಪರಮಾತ್ಮನ ಪ್ರತಿನಿಧಿಯಾದ ನನಗೆ ಪರಮಪ್ರಭುಗೆ ಆದಿಯಜ್ಞ ಎಂದು ಹೆಸರು. ನಾನು ನಿಮ್ಗೆ ಹೇಳಿದ್ದೇನೆ, ಆದಿಭೂತ, ಆದಿ ದೈವ, ಆದಿಯಜ್ಞ. ಆದಿಭೂತ ಅಂದ್ರೆ ಪ್ರಕೃತಿ. ಆ ಪ್ರಕೃತಿಯಿಂದ ನಾವು ಎಷ್ಟೋ ಇದು ಪಡಿದ್ದೇವೆ ಉಪಯೋಗ. ಮತ್ತೆ ಆದಿದೇವ, ದೇವತೆಗಳಿಂದ ಕೂಡ ನಾವು ಉಪಯೋಗ ಪಡಿತೇವೆ. ಅದನ್ನ ಹೇಳಿದಾಗೆ ಸೂರ್ಯಚಂದ್ರನಿಂದ ಬೆಳಕು, ಮತ್ತೆ ಇಂದ್ರನಿಂದ ನೀರು, ಈ ರೀತಿ. ಮತ್ತೆ ಪರಮಾತ್ಮ ಕೂಡ ನಮ್ಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವು ಇದು 3ರಿಂದ ನಾವು ಸಹಾಯ ಪಡಿತೇವೆ. ಆದ್ರೂ ಕೂಡ ನಾವು ಎಂತ ಹೇಳುದು, ನಾನು ಮಾಡಿದ್ದು. ಎಸ್, ಇಂಪಾರ್ಟೆಂಟ್ ಶ್ಲೋಕ ಇದು, ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಅಂತಕಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯಾ ಪ್ರಯಾತಿ ಸಾಮದ್ಭಾವಂ ಯಾತಿ ನಾಶಿ ಅತ್ರ ಸಂಶಯ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇವನು ಬಿಡುವನು ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ನೋಡಿ, ಅಂತ್ಯಕಾಲದಲ್ಲಿ ನಾವು ಕೃಷ್ಣನ ಸ್ಮರಣೆ ಬರಬೇಕಿದ್ರೆ ನಾವು ಜೀವನದ ಉದ್ದಕ್ಕೆ ಇದು ಸ್ಮರಣೆ ಮಾಡಬೇಕು. ಹೀಗೆ ಹೇಗೆ ಅಂದ್ರೆ, ನೀವು ಗಿಡವನ್ನು ನಡ್ತೀರಿ, ಗಿಡವನ್ನು ನಟ್ಟ ಮೇಲೆ ಇಮಿಡಿಯೇಟ್ ಆಗಿ ಅದು ಫಲ ಕೊಡುವುದಿಲ್ಲ. ಈಗ ಒಂದು ಮಾವಿನ ಗಿಡ ಎಷ್ಟೋ ವರ್ಷ ತೆಗಿತದೆ ಅದು ಫಲ ಕೊಡ್ಲಿಕ್ಕೆ. ಅದೇ ರೀತಿ ಕೃಷ್ಣನ ಸ್ಮರಣೆ ಬರಬೇಕಿದ್ರೆ ಸಾವಿನ ಸಮಯದಲ್ಲಿ ನಾವು ಪ್ರಯತ್ನ ಮಾಡಬಹುದು, ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡದೆ ಸ್ಮರಣೆ ಬರುವುದಿಲ್ಲ. ಯಾಕೆಂದ್ರೆ ನಮ್ಗೆ ನೋಡಿ, ನಾವು ನಮ್ಮನ್ನೇ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಬೋದು. ಎಂತಂದ್ರೆ, ನಾವು ಜಸ್ಟ್ ಈಗ ನನ್ಗೆ ಹೇಳುವುದಂತಲ್ಲ, ನೀವು ನಿಮ್ಮನ್ನೇ ನೀವು ನೋಡ್ಕೊಳ್ಳಿ. ಎಂತಂದ್ರೆ 24 ಗಂಟೆಯಲ್ಲಿ ಎಷ್ಟು ನೀವು ಸ್ಮರಣೆ ಮಾಡ್ತೀರಿ ಕೃಷ್ಣನನ್ನು? ನಾವು ಸ್ಮರಣೆ ಮಾಡುವುದಿಲ್ಲ, ಕೃಷ್ಣನ ಸ್ಮರಣೆ. ಹಾಗಾಗಿ ಕೃಷ್ಣನ ಸ್ಮರಣೆ ಮಾಡಿದ್ರೆ ನಮಗೆ ಅಂತಕಾಲದಲ್ಲಿ ಹೇಗೆ ಕೃಷ್ಣನನ್ನು ನೆನಪಿಸಬಹುದು? ಹಾಗಾಗಿ ನಾವು ಅಭ್ಯಾಸ ಮಾಡಬೇಕು. ಅದಕ್ಕೆ ನಮ್ಮ ಆಚಾರ್ಯ ಕೊಟ್ಟದ್ದು, ನೀವು ಜಪ ಮಾಡಿ ಅಂತ, ಕೀರ್ತನೆ ಮಾಡಿ, ಓದಿ. ಇದರಿಂದ ಎಂತ ಆಗ್ತದೆ, ನಮಗೆ ಸ್ಮರಣೆ ಆಗ್ತದೆ. ಇಲ್ಲದೆ ನಮಗೆ ಸ್ಮರಣೆ ತುಂಬಾ ಕಷ್ಟ. ಮತ್ತೆ ಇಲ್ಲಿ ನಮ್ಮ ಆಚಾರ್ಯರು ಭೀಷ್ಮ ಪಿತಾಮಹ ಮಹಾಜನ, ಶುದ್ಧ ಭಕ್ತರು. ಭೀಷ್ಮ ಪಿತಾಮಹಗೆ ಇಚ್ಛಾ ಮರಣ. ಮತ್ತೆ ಭೀಷ್ಮ ಪಿತಾಮಹ ಸಾಯುವಾಗ ಕೃಷ್ಣನನ್ನು ಎದುರು ನೋಡಿ ಆ ಒಂದು ಆನಂದದಲ್ಲಿ ಸತ್ತು. ಆಚಾರ್ಯ ಹೇಳ್ತಾರೆ, ಇಂಥ ಒಂದು ಎಂತ ಹೇಳುದು, ಇಂಥ ಒಂದು ಚಾನ್ಸ್ ಯಾರಿಗೂ ಕೂಡ ಸಿಗ್ಲಿಕ್ಕಿಲ್ಲ. ಭೀಷ್ಮ ಪಿತಾಮಹಗೆ ಸಿಕ್ಕಿದಂತ ಚಾನ್ಸ್, ಕೃಷ್ಣನ ನೋಡ್ತಾ ಸಾಯುವ ಚಾನ್ಸ್ ಯಾರಿಗೂ ಕೂಡ ಸಿಗ್ಲಿಕ್ಕಿಲ್ಲ. ಅಂತ ಅವ್ರು ಅಷ್ಟು ಪುಣ್ಯ ಮಾಡಿರ್ಬೇಕಂತ ನಮ್ಮ ಆಚಾರ್ಯ ಹೇಳ್ತಾರೆ. ಹಾಗಾಗಿ ನಾವು ಕೂಡ ಬಯಸ್ಬೇಕಂತೆ ಸಾವಿನ ಸಮಯದಲ್ಲಿ ಕೃಷ್ಣ ಎಂತಂದ್ರೆ ಕೃಷ್ಣನ ನೋಡ್ತಾ ನಾವು ಸಾಯುವುದನ್ನು ನಾವು ಕೂಡ ಬಯಸ್ಬೇಕು.
ಅದಕ್ಕೆ ಆಚಾರ್ಯ ಹೇಳ್ತಾರೆ ಫಸ್ಟಿಗೆ ನಾವು ಅರ್ಹತೆ ಪಡಿಬೇಕು, ಮತ್ತೆ ನಾವು ಇಚ್ಛಿಸಬೇಕು. ಹಾಗಾಗಿ ಅರ್ಹತೆ ಅಂತಂದ್ರೆ ನಾವು ಈ ಪ್ರೊಸೆಸ್ ಅನ್ನು ಅಪ್ಲೈ ಮಾಡಬೇಕು ಜೀವನದಲ್ಲಿ. ಯಾವುದು? ಹರೇ ಕೃಷ್ಣ, ನಮ್ಮ ಈ ಸಾಧನೆ, ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವುದು, ಜಪ ಮಾಡುವುದು, ಕೀರ್ತನೆ ಮಾಡುವುದು, ಇದನ್ನೆಲ್ಲ ನಾವು ಜೀವನದಲ್ಲಿ ಅಳವಡಿಸಿದರೆ ಮತ್ತೆ ನಮಗೆ ಅದು ಸಾಧ್ಯ, ಇಲ್ಲದಿದ್ರೆ ಸಾಧ್ಯ ಇಲ್ಲ. ಆದ್ರೆ ಆಚಾರ್ಯ ಹೇಳ್ತಾರೆ ಭೀಷ್ಮ ಪಿತಾಮಹ ಎಷ್ಟು ಎಷ್ಟು ಪುಣ್ಯ ಮಾಡಿರ್ಬೇಕು ಅಂತ ಒಂದು ಅವರಿಗೆ ಒಂದು ಭಾಗ್ಯ ಸಿಗ್ಬೇಕಿದ್ರೆ. ಹಾಗಾಗಿ ನಾವು ಕೂಡ ಅಂತ ಭಾಗ್ಯಕ್ಕೆ ನಾವು ಕೂಡ ದೇವರ ಹತ್ರ ಪ್ರಾರ್ಥಿಸುವಂತ ಆಚಾರ್ಯ ಇಲ್ಲಿ ಹೇಳ್ತಾ ಇದ್ದಾರೆ. ಎಸ್. ಹನ್ಯಾನಿ ಭೂತಾನಿ ಗಚ್ಚಂತಿ ಯಮಾಲಯಂ ಶೇಷ ಸ್ಥಾವರಂ ಇಚ್ಛಂತಿ ಕಿಮಾರ್ಷಯ ಮತ್ ಪರಂ. 100,000 ಜೀವಿಗಳು ಪ್ರತಿಕ್ಷಣವು ಸಾಯುತ್ತಿರುತ್ತಾರೆ. ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗದಲ್ಲಿ ಆಶ್ಚರ್ಯಕರವಾದ ಸಂಗತಿ ಅಂದರೆ ಇದೆ. ಎಂತಾಗ್ತದಂದ್ರೆ ನೋಡಿ, ಈಗ ಈ ಆಸ್ಪತ್ರೆಯಲ್ಲೆಲ್ಲ ಹೊಸ ಹೊಸ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾರೆ, ಅಡ್ವಾನ್ಸ್ಡ್ ಹಾಸ್ಪಿಟಲ್ ಅಂತ ಆಗ್ತಾರೆ. ಅಂದ್ರೆ ಎಲ್ಲವೂ ಈಗ ಯಾವ ರೋಗ ಬಂದು ಕೂಡ ಅದು ಅಡ್ವಾನ್ಸ್. ಅದೇ ಕೊರೋನಾಗೆ ಅವರಿಗೆ ಇದಿಲ್ಲ, ಮದ್ದಿಲ್ಲ, ಆದ್ರೂ ಕೂಡ ಜನರು ಇದು ಕೊರೋನಾಕ್ಕೆ ಮುಂಚೆ ಜನರು ಆಗ ಆ ರೀತಿ ಹೇಳುದು ಎಲ್ಲ ಕಾಯಿಲೆಗೆ ನಮ್ಮ ಹತ್ರ ಮದ್ದು ಉಂಟ ಅಂತ. ಇಲ್ಲಪ್ಪ, ಅದೆಲ್ಲ ಬೋಗಸ್. ಯಾಕಂದ್ರೆ ಕೊರೋನಾ ಬರುವಾಗ ಜನರಿಗೆಲ್ಲ ಗೊತ್ತಾಯ್ತು, ಜನರು ಆ ಮೋಸ ಮಾಡುದು. ಯಾಕಂದ್ರೆ ಎಲ್ಲದಕ್ಕೂ ಮದ್ದು ಇರುವುದು ಕೃಷ್ಣನಲ್ಲಿ ಮಾತ್ರ. ಈ ಯಾವುದೇ ಡಾಕ್ಟರ್ ಆಗ್ಲಿ ಹಾಸ್ಪಿಟಲ್ ಅಲ್ಲಿ ಮದ್ದಿಲ್ಲ. ಇಲ್ಲಿ ಎಂತಂದ್ರೆ ಜನರು ನೋಡಿ, 100,000 ಜೀವಿಗಳು ಪ್ರತಿ ಕ್ಷಣವೂ ಸಾಯ್ತಿರ್ತಾರೆ. ಅಂದ್ರೆ ಕೋಟಿ ಬ್ರಹ್ಮಾಂಡ ಉಂಟು. ಮತ್ತೆ ಆಚಾರ್ಯ ಹೇಳ್ತಾರೆ ಎಲ್ಲ ಬ್ರಹ್ಮಾಂಡದಲ್ಲಿ ಈ ಜೀವಿಗಳು ಪೂರ್ತಿ ಇದ್ದಾರಂತೆ. ಎವ್ರಿ ಯೂನಿವರ್ಸ್ ಈಸ್ ಫಿಲ್ಡ್ ವಿತ್ ಲಿವಿಂಗ್ ಎಂಟಿಟೀಸ್ ಅಂತ ಆಚಾರ್ಯ, ಕಂಜೆಸ್ಟೆಡ್ ವಿತ್ ಲಿವಿಂಗ್ ಎಂಟಿಟೀಸ್ ಆಚಾರ್ಯ ಹೇಳ್ತಾರೆ. ಅಂದ್ರೆ ಪೂರ್ತಿ ಎಂತ ಹೇಳುದು, ಅಂಟಿ ಇದ್ದಾರೆ. ಮತ್ತೆ ಎಂತ ಅಂದ್ರೆ 100,000 ಜೀವಿಗಳು ಪ್ರತಿಕ್ಷಣ ಸಾಯ್ತಿರ್ತಾರೆ. ಪ್ರತಿ ಕ್ಷಣ ಈ ಇರುವೆಯಿಂದ ಇದ್ದು ಎಲ್ಲ ಪ್ರಾಣಿ ಪಕ್ಷಿ ಎಲ್ಲವೂ ಸಾಯ್ತಾರೆ, ಮನುಷ್ಯ ಕೂಡ. ಆದ್ರೆ ಈ ಎಂತ ಹೇಳುದು, ಕಲಿಯುಗ ಜನರಿಗೆ ಅವರು ಮೂರ್ಖರು. ಯಾಕೆಂದ್ರೆ ಅವರು ಅಮರ ಅಂತ ಭಾವಿಸುದು. ನಾನು ಅಮರ ಯಾಕೆ ನೋಡಿ, ಎಲ್ಲ ಹಣ ಇದ್ದವರು, ದೊಡ್ಡ ದೊಡ್ಡ ಹಣ ಇದ್ದವರು, ಶ್ರೀಮಂತರೆಲ್ಲ ಅವರ ಟ್ರೀಟ್ಮೆಂಟ್ಗೆ ಎಲ್ಲಿ ಹೋಗುದು? ಅವರು ಅಮೆರಿಕಕ್ಕೆ, ಪಾಶ್ಚಾತ್ಯ ದೇಶಕ್ಕೆ ಹೋಗುದು. ಯಾಕಂದ್ರೆ ಅಲ್ಲಿ ಹೋದ್ರೆ ನಾನು ಜಾಸ್ತಿ ಬದುಕ್ತೇನೆ, ನಾನು ಅಮರ. ಇಲ್ಲಪ್ಪ, ಅಮರ ಯಾರು ಇಲ್ಲ. ನಮ್ಮ ಟೈಮ್ ಬರುವಾಗ ನಾವು ಸಾಯಲೇಬೇಕು. ಅಮರ ಅನ್ನೋದು ಯಾರು ಇಲ್ಲ. ಆದ್ರೆ ಮೂರ್ಖನ ಜೀವಿ ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಇದಕ್ಕೆ ನಿಮಗೆ ಉದಾಹರಣೆ ಹಿರಣ್ಯಕಶಿಪು. ಹಿರಣ್ಯಕಶಿಪು ತುಂಬಾ ತಪಸ್ಸು ಮಾಡ್ತಾನೆ, ಮತ್ತೆ ಲಾಸ್ಟ್ ಹೇಳುದು ನನಗೆ ಅಮರನಾಗ್ಬೇಕಂತ. ಬ್ರಹ್ಮ ಹೇಳ್ತಾನೆ ನಾನೇ ಅಮರನಲ್ಲ, ಮತ್ತೆ ನೀನನ್ನು ನಾನು ಹೇಗೆ ಅದು ವರ ಕೊಡುವುದು? ಹಾಗಾಗಿ ಈ ಜನರೆಲ್ಲ, ಆಚಾರ್ಯ ಹೇಳಿದ ಕಲಿಯುಗದ ಜನರೆಲ್ಲ ಆ ಹಿರಣ್ಯಕಶಿಪು ತರ ಅವರೇ ಕೂಡ ಅಮರ ಆಗ್ಬೇಕು. ಆದ್ರೆ ಅಮರ ಯಾರೂ ಇಲ್ಲ, ಎಲ್ಲರೂ ಸಾಯಲೇಬೇಕು. ಇದನ್ನು ನಾವು ತಿಳಿಬೇಕು. ಸತ್ತ ಮೇಲೆ ನಾವು ಎಲ್ಲಿ ಹೋಗುದು ಅದನ್ನು ತಿಳಿಬೇಕು. ಅದನ್ನು ಬಿಟ್ಟು ನಾವು ಸಾಯುವುದನ್ನು ನಿಲ್ಲಿಸುವುದು ನಮ್ಮಿಂದ ಸಾಧ್ಯವಿಲ್ಲ. ಇದು ನಾವು ಬುದ್ಧಿವಂತರು ತಿಳಿಬೇಕು. ಈ ಜಗದ ಅತ್ಯಾಶಕರವಾದ ಸಂಗತಿ ಅಂದರೆ ಇದೆ. ಎಸ್. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತೆ ಅಂತ ಕಲೇವರಂ ತಂ ತಂ ಏವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವ ನಿಶ್ಚಯವಾಗಿ ಪಡೆಯುವನು. ಈಗ ಹೇಗಂದ್ರೆ ನೋಡಿ, ನಾವು ಸಾಯುವಾಗ ನಮ್ದು ಯಾವ್ದು ಸ್ಮರಣೆ ಉಂಟು ಅದೇ ದೇಹ ಸಿಗ್ತದಂತೆ. ಇದಕ್ಕೆ ನಿಮಗೆ ಉದಾಹರಣೆ ಭರತ್ ಮಹಾರಾಜ್. ಭರತ್ ಮಹಾರಾಜ್ ಎಂತ ಆಯ್ತು, ಸಾಯುವಾಗ ಜಿಂಕೆ ಸ್ಮರಣೆ ಬಂತು, ಅವರು ನೆಕ್ಸ್ಟ್ ಲೈಫಲ್ಲಿ ಜಿಂಕೆ ಆದ್ರು. ನಾವು ಯಾವುದ್ರಲ್ಲಿ ಜಾಸ್ತಿ ಅಟ್ಯಾಚ್ ಆಗ್ತೇವೆ ಅದೇ ನಮ್ಗೆ ದೇಹ ಸಿಗ್ತದೆ. ಕೃಷ್ಣನಲ್ಲಿ ನಾವು ಅಟ್ಯಾಚ್ ಆದ್ರೆ ನಮ್ಮ ನೆಕ್ಸ್ಟ್ ಲೈಫ್ ಕೃಷ್ಣನಲ್ಲಿ ಹೋಗ್ಲಿಕ್ಕೆ ಆಗ್ತದೆ, ಆ ಕೃಷ್ಣನ ಗೋಲೋಕಕ್ಕೆ. ಹಾಗಾಗಿ ಆಚಾರ್ಯ ಹೇಳುದು, ನಾವು ಸಾಯುವಾಗ ಕೃಷ್ಣನ ಸ್ಮರಣೆಯನ್ನು ಮಾಡಬೇಕು. ಅದಕ್ಕೆ ಎಂತ ಮಾಡ್ಬೇಕಂದ್ರೆ ಅದಕ್ಕೆ ನಾವು ಅಭ್ಯಾಸ ಮಾಡ್ಬೇಕು, ಇಲ್ಲದ್ರೆ ಅದು ಆಗುದಿಲ್ಲ. ನೋಡಿ, ಭರತ್ ಮಹಾರಾಜ್ ಆ ಜಿಂಕೆ ಸ್ಮರಣೆಯಿಂದ ನೆಕ್ಸ್ಟ್ ಲೈಫಲ್ಲಿ ಅವರು ಜಿಂಕೆ ಆದ್ರು. ಇದು ನಿಮ್ಗೆ ಹೇಳಿದ್ದೇನೆ 3ನೇ ಅಧ್ಯಾಯದಲ್ಲಿ. ಎಸ್. ತಸ್ಮಾ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುಧ್ಯ ಚ ಮಯಿ ಅರ್ಪಿತ ಮನೋಬುದ್ಧಿರ್ ಮಾಮೇ ವೈಶೇಷ ಅಸಂಶಯ. ಆದ್ರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು
ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ನೋಡಿ, ಈ ಎಲ್ಲ ಸಂಸ್ಥೆಗಳು, ಮಾಯವಾದಿ ಸಂಸ್ಥೆಗಳು, ನಿರಾಕಾರ, ಕೃಷ್ಣನಿಗೆ ರೂಪ ಇಲ್ಲ, ಅದೆಲ್ಲ ಹೇಳ್ತಾರೆ. ಇದರಲ್ಲಿ ಕೃಷ್ಣ ಡಿಫೀಟ್ ಮಾಡಿದ್ದಾನೆ ಈ ಶ್ಲೋಕದಲ್ಲಿ. ನೀವು ಅವ್ರಿಗೆ ಹೇಳ್ಬೋದು, 8ನೇ ಅಧ್ಯಾಯದ 7ನೇ ಶ್ಲೋಕ ಕೃಷ್ಣ ಹೇಳಿದ್ದಾನೆ ಕೃಷ್ಣನಿಗೆ ರೂಪ ಉಂಟು ಅಂತ. ನೀವು ಚಾಲೆಂಜ್ ಮಾಡ್ಬೋದು ಅವರ ಹತ್ರ. ಹೇಗೆ ನನಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು. ಎಲ್ಲರ ತಂದೆ ಸೃಷ್ಟಿ ಮಾಡಿದ್ದು ಬ್ರಹ್ಮನಿಗೆ ರೂಪ ಉಂಟು. ಬ್ರಹ್ಮವನ್ನು ಸೃಷ್ಟಿ ಮಾಡಿದ ಕೃಷ್ಣನಿಗೆ ಯಾಕೆ ರೂಪ ಇರ್ಲಿಕ್ಕಿಲ್ಲ? ಕೃಷ್ಣನಿಗೆ ಕೂಡ ರೂಪ ಉಂಟು, ಕೃಷ್ಣ ಹೇಳಿದ್ದಾನೆ ಇಲ್ಲಿ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ನೋಡಿ, ಆ ಕೃಷ್ಣನಿಗೆ ರೂಪ ಇಲ್ಲ ಅಂತ ಹೇಳುದು ಆಚಾರ್ಯ ಹೇಳ್ತಾರೆ, ಅದು ದೊಡ್ಡ ಖಂಡನೆ. ಅಂತ ದೊಡ್ಡ ಖಂಡನೆ ಅಂದ್ರೆ, ಈಗ ನೀವು ಯಾರಿಗಾದ್ರೂ ನೀವು ನಿಮ್ಮ ಒಂದು ಗೆಳೆಯರಿಗೆ ಹೇಳಿದೆ, ನಿನಗೆ ಕೈ ಇಲ್ಲ, ನಿನಗೆ ಕಾಲು ಇಲ್ಲ, ನಿನಗೆ ಕಣ್ಣಿಲ್ಲ, ನಿನಗೆ ಮೂಗಿಲ್ಲ, ನಿನಗೆ ಬಾಯಿ ಇಲ್ಲ, ಅದು ಅವನನ್ನು ನೀವು ಹೊಗಳುವುದ, ಅವನನ್ನು ತಗೊಳ್ಳುವುದ? ನೀವು ಅವನನ್ನು ತೆಗೊಳ್ಳುವುದು. ಅದೇ ರೀತಿ ಕೃಷ್ಣನಿಗೆ ರೂಪ ಅಲ್ಲ ಅಂತ ಹೇಳುವುದು ಇದು ತೆಗಳುವಿಕೆ. ಹಾಗಾಗಿ ಇದನ್ನು ಆಚಾರ್ಯರು ಟೋಟಲ್ ಆಗಿ ಖಂಡನೆ ಮಾಡ್ತಾರೆ. ಈ ಸಂಸ್ಥೆಗಳೆಲ್ಲ ಇವರು ಎಂತ ಅಂದ್ರೆ ಎಲ್ಲಿಂದ ಇದನ್ನು ಪಡೀತಾರೆ, ಏನ್ ಮಾಡ್ತಾರೆ? ಅವ್ರ ಆಚಾರ್ಯ ಹೇಳ್ತಾರೆ, ಇಂಥವರು ಕಲಿಯುಗದಲ್ಲಿ ತುಂಬಿ ತುಳುಕಿದ್ದಾರೆ. ಎಲ್ಲರೂ ಆಚಾರ್ಯ ಹೇಳ್ತಾರೆ, ಆಲ್ಮೋಸ್ಟ್ ಎಲ್ಲರೂ ನಿರಾಕಾರವಾದಿಗಳು. ಹೆಚ್ಚಿನ ಸಂಸ್ಥೆಗಳು ನಿರಾಕಾರವಾದಿ, ರೂಪ ಇಲ್ಲ ಅಂತ ಹೇಳ್ತಾರೆ. ಇದು ಟೋಟಲಿ ಖಂಡನೆ. ಅದಕ್ಕೆ ಹೇಳುದು, ಭಗವದ್ಗೀತೆಯನ್ನು ಸರಿಯಾಗಿ ನಾವು ತಿಳಿಬೇಕು, ಮತ್ತೆ ಸರಿಯಾದ ಪರಂಪರೆಯಲ್ಲಿದ್ದ ಪುಸ್ತಕವನ್ನು ನಾವು ಓದ್ಬೇಕು, ಮತ್ತೆ ಸರಿಯಾದ ಪರಂಪರೆಯಲ್ಲಿ ಬಂದಂತ ಆ ಮಾರ್ಗದರ್ಶನ ನಾವು ಓದ್ಬೇಕು. ಇಲ್ಲದಿದ್ರೆ ಇದೆಲ್ಲ ನಮ್ಗೆ ತಿಳಿಯುವುದಿಲ್ಲ. ನಾವು ಎಂತ ಅಂದ್ರೆ ಯಥೋಮತ್ ತಥೋಪತ್, ಅವು ಎಂತ ಹೇಳ್ತಿದ್ರು ಅದನ್ನೇ ನಾವು ಜೈಕರ. ಈಗ ಪೊಲಿಟಿಷಿಯನ್ ಅವರೆಲ್ಲ ಅವ್ ಎಂತ ಮಾಡಿದ್ರೆ, ಲೀಡರ್ ಎದುರಲ್ಲಿ ಹಿಂದೆ ಜನರೆಲ್ಲ ಜೈ ಜೈ, ಅವ್ರಿಗೆ ಎಂತಂತ ಗೊತ್ತಿಲ್ಲ, ಒಟ್ಟು ಹಣ ಕೊಡ್ತಾನೆ ಜೈ ಜೈ ಹಾಕೋದು, ಈ ರೀತಿ ಆಗ್ತದೆ. ಅವ ಹೇಳುದು, ನಾನು ಕೂಡ ಆಧ್ಯಾತ್ಮಿಕ. ಈ ಆಧ್ಯಾತ್ಮಿಕ ಎಂತಂತ ಅವನಿಗೆ ಗೊತ್ತಿಲ್ಲ. ಈ ಕೃಷ್ಣ ಹೇಳಿದನ್ನು ಹೇಳುದಿಲ್ಲ, ಒಟ್ಟು ಹೇಳುದು. ಹಾಗಾಗಿ ಇದು ಟೋಟಲಿ ಖಂಡನೆ ಮಾಡ್ತಾರೆ ನಮ್ಮ ಆಚಾರ್ಯರು. ಆದ್ರೂ ಕೃಷ್ಣನು, ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು. ಕಾಲ ಸ್ಮರಿಸುವುದು ಮಾತ್ರ ಅಲ್ಲ, ನಮ್ಮ ಕರ್ತವ್ಯ ಕೂಡ ನಾವು ಮಾಡ್ಬೇಕು. ಕೃಷ್ಣ ಹೇಳಿದ ನೋಡಿ, ಕರ್ತವ್ಯ ಕೂಡ ಮಾಡ್ಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿ ನನ್ನಲ್ಲಿ ನೆಲೆಸಿದರೆ ನಿಸ್ಸಂಶಯವಾಗಿ ನೀನು ನನ್ನನ್ನು ಹೊಂದುವೆ. ಈ ರೀತಿ ಮಾಡಿದ್ರೆ ನಾವು ಆ ಕೃಷ್ಣನ ಲೋಕಕ್ಕೆ ಹೋಗ್ಲಿಕ್ಕೆ ನಮ್ಗೆ ಆ ಒಂದು ಎಂತ ಹೇಳುದು ಸರ್ಟಿಫಿಕೇಟ್ ಸಿಗ್ತದೆ. ಇದು ಪ್ರಹ್ಲಾದ್ ಮಹಾರಾಜ್. ನೋಡಿ, ಪ್ರಹ್ಲಾದ್ ಮಹಾರಾಜ್ ಅವರ ಎಲ್ಲ ಆ ಒಂದು ಶಾಲೆಯಲ್ಲಿ, ಗುರುಕುಲದಲ್ಲಿ ಎಲ್ಲರಿಗೂ ಕೃಷ್ಣ ಪ್ರಜ್ಞೆಯನ್ನು ಹರಡಿಸಿದರು. ಅಭ್ಯಾಸ ಯೋಗ ಯುಕ್ತೇನ ಚೇತಸನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯಾನ್. ಪಾರ್ಥನೆ, ದೇವೋತ್ತಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರು ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದು, ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ನೋಡಿ, ಪಾರ್ಥನೆ ದೇವೋತ್ತಮ ಪರಮಪುರುಷನಂತೆ. ದೇವೋತ್ತಮ ಪರಮಪುರುಷ ಮತ್ತೆ ದೇವತೆಗಳು ತುಂಬಾ ವ್ಯತ್ಯಾಸ ಉಂಟು. ಪರಮಪುರುಷ ಇವ ಕೃಷ್ಣ. ನನ್ನನ್ನು ಯಾರು ಧ್ಯಾನಿಸ್ತಾರೋ, ಬೇರೆ ಯಾವ ಕಡೆಗೆ ಮನಸ್ಸು ಚಲಿಸದಂತೆ ಯಾರು ಮನಸ್ಸು ಸದಾ ನನ್ನ ತನ್ಮಯವಾಗಿರುವುದು, ಅವನು ಖಂಡಿತವಾಗಿ ನನಗೆ ಬಳಿಗೆ ಬರುತ್ತಾನೆ. ಇಲ್ಲಿ ನೀವು ಕಾಣ್ತಿದ್ದೀರಿ, ಇದು ಅಜಾಮಿಲ. ಅಜಾಮಿಲ ಬಗ್ಗೆ ಈಗ ನಾವು ಸ್ವಲ್ಪ ತಿಳಿಯುವ. ನೋಡಿ, ಅಜಾಮಿಲ ಬ್ರಾಹ್ಮಣನಾಗಿದ್ದ. ಮತ್ತೆ ಅವನ ತಂದೆ ಹೇಳ್ತಾರೆ, ಹೋಗಿ ಹೂವನ್ನು ತಗೊಂಡು ಬಾ ಅಂತ. ಆ ಪೂಜೆಗೆ ಹೂವನ್ನು ತರ್ಲಿಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಹುಡುಗ ಮತ್ತೆ ಹುಡುಗಿ ಅವರು ಆ ಒಂದು ಆಲಿಂಗನ ಮಾಡುವುದನ್ನು ನೋಡ್ತಾನೆ. ನೋಡಿ ಎಂತ ಆಗ್ತದೆ, ಇನ್ನು ಸ್ವಲ್ಪ ನೋಡುವ ಅಂತ ಆಯ್ತು ಅವನಿಗೆ. ಹಾಗಾಗಿ ಅದನ್ನು ನೋಡಿ 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 ಅವ ಟೋಟಲಿ ಪತನಗೊಳ್ತಾನೆ. ಮತ್ತೆ ಎಂತ ಆಗ್ತದೆ, ಅವನಿಗೆ ಎಲ್ಲ ಮದ್ವೆ, ಮಕ್ಕಳು, ತಂದೆ ತಾಯಿ ಎಲ್ಲ ಇರ್ತದೆ. ಎಲ್ಲವನ್ನು ಬಿಟ್ಟು ಆ ವೈಶ್ಯ ಹಿಂದೆ ಹೋಗ್ತಾನೆ. ಮತ್ತೆಲ್ಲ ಬೇಡದ ಚಟ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಎಂತ ಆಗ್ತದೆ, ಇಲ್ಲಿ ನೋಡಿ, ಮತ್ತೆ ಅವನ ಮುದಿ ಪ್ರಾಯದಲ್ಲಿ, ತುಂಬಾ ಓಲ್ಡ್ ಏಜ್ ಅಲ್ಲಿ ಒಂದು ವೈಶ್ಯ ಮದುವೆ ಆಗ್ತಾನೆ. ಮತ್ತೆ ಅವನಿಗೆ ಒಂದು ಸಣ್ಣ ಮಗು ಹುಟ್ಟುತ್ತದೆ. ಆ ಮಗುವಿಗೆ ನಾರಾಯಣ ಅಂತ ಹೆಸರು ಇಡ್ತಾನೆ. ನಾರಾಯಣ ಅಂತ ಹೆಸರಿಟ್ಟ ಮೇಲೆ ಅವ, ಯಾಕೆಂದ್ರೆ ನಿಮಗೆ ಗೊತ್ತಿರ್ಬೋದು, ಈ ಎಂತ ಹೇಳುದು, ಅಜ್ಜ ಮತ್ತೆ ಅಜ್ಜಿಯಂದಿರು ಅವರು ಯಾವಾಗಲೂ ಮೊಮ್ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ.
ಆದ್ರೆ ಇವನಿಗೆ ತುಂಬಾ ಒಂದು ಲೇಟ್ ಆಗಿವ ಒಂದು ವೈಶ್ಯನ ಮದುವೆ ಆದ ಕಾರಣ ಅವನಿಗೆ ಆ ಮಗು ಕೂಡ ಸಣ್ಣ ಮಗು ಇತ್ತು. ಆದ್ರೆ ಇವ ಆ ನಾರಾಯಣ ಅಂತ ಹೆಸರಿಟ್ಟ, ಮತ್ತೆ ಗಡಿ ಗಡಿ ನಾರಾಯಣ 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 ಆ ರೀತಿ ಹೇಳ್ತಾ ಇದ್ದ. ಮತ್ತೆ ಎಂತ ಆಯ್ತು ಅಂದ್ರೆ ಆ ಸಾಯುವ ಸಮಯದಲ್ಲಿ ಕೂಡ ನಾರಾಯಣ ಅಂತ ಕರೆದ. ನಾರಾಯಣ ಅಂತ ಕರೆದ ಮೇಲೆ ಅವ ಅಲ್ಲಿ ಎಂತಂದ್ರೆ ಯಮರಾಜ ಯಮಲೋಕದಲ್ಲಿ ಅವರು ನಮ್ಮ ಲಿಸ್ಟ್ ಮಾಡ್ತಾರೆ. ನಾವು ಬೇಡದೆಲ್ಲ ಮಾಡಿದ್ರೆ ಅಲ್ಲಿ ಅವರ ಲಿಸ್ಟ್ ಅಲ್ಲಿ ಇರ್ತದೆ, ಹೀಗೆ ಮಾಡಿದೆ ಹೀಗೆ ಮಾಡಿದ ಅಂತ. ಮತ್ತೆಂತ ಆಗ್ತದೆ, ಯಮದೂತರು ಬರ್ತಾರೆ ಅಲ್ಲಿಗೆ, ಯಾಕೆಂದ್ರೆ ಅಷ್ಟು ಬೇಡದ ಮಾಡಿದ್ದಾನೆ. ಯಮದೂತರು ಬಂದು ನೋಡಿ, ಇದೆಲ್ಲ ಯಮದೂತರು ನಿಮ್ಗೆ ಕಾಣಬಹುದಲ್ಲ, ಇದು ಯಮದೂತರು. ಯಮದೂತರು ಬಂದು ಅವನನ್ನು ಕೊಂಡೋಗ್ಲಿಕ್ಕೆ ಹೋಗ್ತಾರೆ. ಆಗ ಇಮಿಡಿಯೇಟ್ ಇದು ವಿಷ್ಣು ದೂತರು, ಕೃಷ್ಣ ಲೋಕದಿಂದ ವಿಷ್ಣು ದೂತರು ಬರುವಂತದ್ದು. ವಿಷ್ಣು ದೂತರು ನಿಲ್ಲಿಸ್ತಾರೆ, ನಿಮಗೆ ಕೊಂಡೋಗ್ಲಿಕ್ಕಿಲ್ಲ, ಅವನನ್ನು ನಾವು ಕೊಂಡೋಗ್ತೇವೆ ಅಂತ. ಮತ್ತೆ ಎಂತಾಗ್ತದೆ, ಅವ್ರು ಹೋಗ್ತಾರೆ ಯಮದೂತರು ಹೋಗಿ ಯಮರಾಜ ಅಂತ ಹೇಳ್ತಾರೆ. ಅವ್ರಿಗೆ ತುಂಬಾ ಇದು ಬೇಜಾರಾಗ್ತದೆ, ಸಿಟ್ಟಾಗ್ತದೆ. ಯಾಕೆ ಯಮರಾಜ ಹೀಗೆ ಆಯ್ತು, ಯಾಕೆ ಆಯ್ತು, ನಿಂದು ಕ್ಯಾಲ್ಕುಲೇಷನ್ ತಪ್ಪಿತಾ, ನಾವು ಓದೋದು ನಮ್ಗೆ ಈಗ ಅವರು ನಮ್ಮನ್ನು ಹಿಂದೆ ಕಳಿಸಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಯಮರಾಜ ಹೇಳ್ತಾನೆ, ಇಲ್ಲ, ಅದು ಕೃಷ್ಣ ಅವರನ್ನು ಕಳಿಸಿದ ಅಂತ ಹೇಳ್ತಾನೆ. ಇಲ್ಲಿ ಎಂತ ಆಗ್ತದೆ ನೋಡಿ, ನಮ್ಮ ಆಚಾರ್ಯ ಹೇಳ್ತಾರೆ, ಇಲ್ಲಿ ಆ ಅಜಾಮಿಲನಿಗೆ ಆ ವಿಶೇಷ ಅನುಕಂಪ ಇತ್ತು. ಯಾರ್ದು? ಕೃಷ್ಣನ್. ಮತ್ತೆ ಅದು ಸ್ಪೆಷಲ್ ಕೇಸ್. ಮತ್ತೆ ಅವ ಸಾಯುವಾಗ ನಾರಾಯಣ ಅಂತ ಹೇಳುವಾಗ ಅವನ ಇಂಟೆನ್ಷನ್ ಎಂತ ಹೇಳುದು, ನಾನು ಬೇಡದು ಮಾಡ್ತೇನೆ, ಸಾಯುವಾಗ ದೇವರನ್ನು ಸ್ಮರಿಸ್ತೇನೆ, ಆ ರೀತಿ ಇರ್ಲಿಲ್ಲ. ಇಂಟೆನ್ಷನ್ ತಪ್ಪಿರ್ಲಿಲ್ಲ. ಅವ ಮಗನನ್ನು ಕರೆದದ್ದು. ಆದರೂ ಕೃಷ್ಣ ಎಂತ ಎಣಿಸಿದ, ಅವನನ್ನು ಕರೆದದಂತ ಎಣಿಸಿದ. ನೋಡಿ, ಸ್ವಲ್ಪಮಪಿ ಧರ್ಮಸ್ಯ ತ್ರಾಯತೋ ಮಹಾತ್ವಭಾಯದ ಕೃಷ್ಣ ಅದಕ್ಕೆ. ಆದ್ರೆ ಆಚಾರ್ಯ ಹೇಳ್ತಾರೆ, ನಾವು ಕೂಡ ಕೆಟ್ಟದ್ದು ಮಾಡಿ ಲಾಸ್ಟ್ಗೆ ಸಾಯುವಾಗ ನಾರಾಯಣ ಅಂತ ಹೇಳುವ ನಮ್ಗೆ ಕೃಷ್ಣನಿಗೆ ತೋರಿಸಲಿಲ್ಲ, ನಮ್ಗೆ ಯಮರಾಜ ನಮ್ಮನ್ನು ಕೊಂಡೋಗ್ತಾರೆ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಮತ್ತೆ ನೋಡಿ, ಮತ್ತೆ ಇಲ್ಲಿ ಎಂತ ಅಂದ್ರೆ ಅವನ ಇಂಟೆನ್ಷನ್ ಏನು ಕೆಟ್ಟದಾಗಿರ್ಲಿಲ್ಲ, ಅವ ಮಗುವನ್ನು ಕರೆದದ್ದು. ಮತ್ತೆ ಹೇಗ ನೋಡಿ, ಹಿಂದಿನ ಕಾಲದಲ್ಲಿ ಎಲ್ಲರೂ ಜಾಸ್ತಿಯಾಗಿ ಆ ದೇವರ ಹೆಸರು ಇಡ್ತಾ ಇದ್ರು ಮಕ್ಕಳಿಗೆ. ಯಾಕೆ ಇಡ್ತಾ ಇದ್ರು, ಇಲ್ಲಿ ಇದು ಉದಾಹರಣೆ. ಯಾಕೆಂದ್ರೆ ನಮ್ಗೆ ನಾವು ಜಾಸ್ತಿ ಅಟ್ಯಾಚ್ ಆಗುದು ಯಾರ ಹತ್ರ? ನಮ್ಮ ಮಕ್ಕಳ ಹತ್ರ. ಮತ್ತೆ ನಾವು ಸಾಯುವಾಗ ಕೂಡ ಮಕ್ಕಳನ್ನು ಕರಿತೇವೆ. ದೇವರ ಹೆಸರಿಟ್ರೆ ಅದು ಸ್ವಲ್ಪ ಅದು ಲಾಭ ಉಂಟು. ಆದ್ರೆ ಈಗೆಂತಾಗಿದೆ, ಈ ಪಾಶ್ಚಾತ್ಯ ದೇಶದವರು ಇಟ್ಟ ಹೆಸರನ್ನು, ಅಲ್ಲಿ ಅವರು ಆ ನಾಯಿಗಳಿಗೆ ಇಡುವ ಹೆಸರು, ಅದನ್ನು ಈಗ ನಾವು ಇಡ್ತಾ ಇದ್ದೇವೆ ಮಕ್ಕಳಿಗೆ. ಇದು ಈಗ ನಾವು ಆ ಟ್ರೆಂಡ್ ಉಂಟು. ಹಾಗಾಗಿ ಅದು ಟೋಟಲಿ ಚೇಂಜ್ ಆಗ್ತಾ ಇದೆ. ನಮ್ಮ ಆಚಾರ್ಯ ಹೇಳ್ತಾರೆ, ನಿಜವಾಗಿ ಮಕ್ಕಳಿಗೆ ಯಾವಾಗ್ಲೂ ಆ ಒಂದು ಹುಡುಗಿ ಆದ್ರೆ ಅವಳಿಗೆ ರಾಧಾರಾಣಿ ಲಕ್ಷ್ಮಿ ರಿಲೇಟೆಡ್ ಹೆಸರು, ಹುಡುಗ ಆದ್ರೆ ಅವನಿಗೆ ಕೃಷ್ಣನ್ ರಿಲೇಟೆಡ್ ಹೆಸರು ಇಡುವಂಥದ್ದು. ಅದು ಆಕ್ಚುಲಿ ಪದ್ಧತಿ. ಆದ್ರೆ ಈಗ ಅದೆಲ್ಲವೂ ಇಲ್ಲ, ಪದ್ಧತಿ ಇಲ್ಲ. ಇಲ್ಲಿ ಎಂತ ಆಯ್ತು ಅಂದ್ರೆ ನೋಡಿ, ಅವ ಕರೆದದ್ದು ಅವನ ಮಗ ನಾರಾಯಣ, ಆದ್ರೂ ಕೂಡ ಕೃಷ್ಣ ಎಂತ ಎಣಿಸಿದ, ಅವನನ್ನು ಕರೆದಂತ ಎಣಿಸಿದ. ಹಾಗಾಗಿ ಅವನಿಗೆ ಮರಳಿ ದೇವತನೊಳಗೆ ಹೋಗ್ಲಿಕ್ಕೆ ಒಂದು ಅನುಕೂಲವಾಯಿತು. ನೋಡಿ, ಇದು ವಿಷ್ಣುದೂತರು ಬಂದವನನ್ನು ಕೊಂಡೋಗುದು. ಎಸ್, ಪರಮ ಪುರುಷನು ಎಲ್ಲವನ್ನು ಬಲ್ಲವನು, ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವನು, ಎಲ್ಲವನ್ನು ಪಾಲಿಸುವನು, ಎಲ್ಲ ಐಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು, ಮತ್ತು ಸದಾ ಒಬ್ಬ ಪುರುಷನು. ಇದನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಬರೆದು ತಗೊಳ್ಳಿ. 8ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದಾನೆ, ಕೃಷ್ಣ ಪುರುಷ ಅಂತ. ಈ ತುಂಬಾ ಜನರು ಹೇಳ್ತಾರೆ ಕೃಷ್ಣನಿಗೆ ಆಕಾರ ಇಲ್ಲ, ನಿರಾಕಾರ, ಕೃಷ್ಣ ಶೂನ್ಯ, ಆ ರೀತಿ ಎಲ್ಲ ಹೇಳ್ತಾರೆ, ದೇವರ ಶೂನ್ಯ. ಅವರಿಗೆ ನೀವು ತೋರಿಸ್ಬೋದು, ಬರ್ತಗೊಳ್ಳಿ ಅಲ್ಲಿ. ಯಾಕೆಂದ್ರೆ ಬರೆಯದ್ರೆ ನಿಮ್ಗೆ ನೆನಪಾಗುದಿಲ್ಲ, ಮತ್ತೆ ಎಂತ ಆಗ್ತದೆ, ಸ್ವಲ್ಪ ಸಮಯ ನಿಮ್ಗೆ ಮರೆತು ಹೋಗ್ತದೆ. ಹಾಗಾಗಿ ಇಲ್ಲಿ 9ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ, ಮತ್ತು ಸದಾ ಒಬ್ಬ ಪುರುಷನ್ ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶುವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವನು. ಎಸ್, ನೋಡಿ, ಇದು ಬ್ರಹ್ಮ ಮತ್ತೆ ಶಿವ, ಅವರು ಕೂಡ ಯಾವಾಗ್ಲೂ ಆ ಕೃಷ್ಣನ ಸ್ಮರಣೆಯಲ್ಲಿ ಇರ್ತಾರೆ. ಎಸ್, ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ
ಸಂಸಿದ್ಧಿಂ ಪರಮಂ ಗತಾ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ನೋಡಿ, ಇಲ್ಲಿ ಕೂಡ ನಮ್ಮ ಆಚಾರ್ಯರು ಈ ಮಾಯವಾದಿ ಮತ್ತು ನಿರಾಕಾರಿವಾದಿಗಳಿಗೆ ಅಲ್ಲಿ ಹೇಳ್ತಾರೆ, ಅವ್ರೇನಂತ ಹೇಳುದು, ಬ್ರಹ್ಮ ಸತ್ಯ ಜಗತ್ ಮಿಥ್ಯ. ಆಚಾರ್ಯ ಹೇಳ್ತಾರೆ, ಆ ಬ್ರಹ್ಮ ಸತ್ಯ ನಾನು ಒಪ್ತೇನೆ, ಆದರೆ ಜಗತ್ ಮಿಥ್ಯ ನಾನು ಒಪ್ಪುವುದಿಲ್ಲ. ಜಗತ್ತು ಕೂಡ ಸತ್ಯ. ಯಾಕೆ? ಕೃಷ್ಣನ ಸೃಷ್ಟಿ ಯಾಕೆ ಸತ್ಯ ಅಲ್ಲ, ಮಿಥ್ಯೆ ಯಾಕೆ ಆಗ್ತದೆ? ಜಗತ್ತು ಕೂಡ ಸತ್ಯ, ಕೃಷ್ಣ ಸೃಷ್ಟಿ ಮಾಡಿದ್ದಾನೆ, ಕೃಷ್ಣನ ಸೃಷ್ಟಿ ಮಿಥ್ಯೆ ಅಲ್ಲ. ಆದ್ರೆ ಆಚಾರ್ಯ ಹೇಳ್ತಾರೆ, ಈ 8ನೇ ಅಧ್ಯಾಯದ್ದು 15 ಶ್ಲೋಕ ಇಲ್ಲಿ ತರ್ತಾರೆ. ಕೃಷ್ಣ ಹೇಳಿದ್ದು ದುಃಖಾಲಯಂ ಅಶಾಶ್ವತಂ. ಎಂತ ಹೇಳುದು, ಈ ಭೌತಿಕ ಲೋಕ ದುಃಖಾಲಯಂ, ಇದು ಸುಖಾಲಯಂ ಅಲ್ಲ. ನಾವೆಂತ ಭಾವಿಸಿದೆ, ಇದನ್ನು ಸುಖಾಲಯಂ ಅಂತ ಭಾವಿಸಿದೆ, ಇದು ದುಃಖಾಲಯಂ. ಮತ್ತೆ ಅಶಾಶ್ವತ, ಇದು ಟೆಂಪರರಿ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅಲ್ಲ, ಜಗತ್ತು ಟೆಂಪರರಿ ಅಂತ ಆಚಾರ್ಯಲ್ಲಿ ವಿವರಿಸ್ತಾರೆ. ಮತ್ತೆ ನಾಪ್ನುವಂತಿ ಮಹಾತ್ಮಾನ, ಈಗ ಎಂತಾಗಿದೆ ಅಂದ್ರೆ ಎಲ್ಲರನ್ನು ನಾವು ಮಹಾತ್ಮ ಕರಿತೇವೆ. ಆಚಾರ್ಯ ಇದನ್ನು ಖಂಡನೆ ಮಾಡ್ತಾರೆ. ಯಾರು ಶುದ್ಧ ಭಕ್ತರು ಅವರನ್ನು ಮಾತ್ರ ಮಹಾತ್ಮ ಕರಿಬೇಕಂತೆ, ಎಲ್ಲರನ್ನು ಕರಿಬಾರ್ದಂತೆ. ಮಹಾತ್ಮ ಅಂದ್ರೆ ಅದು ದೊಡ್ಡ ಒಂದು ಹೆಸರು. ಆದ್ರೆ ಈಗ ನಾವು ಎಲ್ಲರನ್ನು ಕರಿತೇವೆ, ಇದನ್ನು ಟೋಟಲ್ ಅವರು ಖಂಡಿಸ್ತಾರೆ. ಮತ್ತೆ ನಾಪ್ನುವಂತಿ ಮಹಾತ್ಮ ಸಂಸಿದ್ಧಿಂ ಪರಮಂ ಗತ. ಮತ್ತೆ ಇಂಥ ಮಹಾತ್ಮರು ಮತ್ತೆ ಈ ದುಃಖದವರಿಗೆ ಬರುವುದಿಲ್ಲ, ಅವರು ಕೃಷ್ಣ ಲೋಕಕ್ಕೆ ಹೋಗ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಈ ವಿಡಿಯೋದಲ್ಲಿ ಕಾಣ್ತದೆ, ಇದು ಬೇರೆ ಬೇರೆ ಸಂಸ್ಥೆಗಳು ನೋಡಿ ಹಾರುವುದವರು. ಭಕ್ತನ್ ನೋಡಿ ಆ ಬಾಗಿಲು ತೆಗೆದು ಹೊರಗೆ ಬರ್ತಾನೆ. ಆಕ್ಚುಲಿ ಸಿಂಪಲ್ ಉಂಟು, ಆದ್ರೆ ಅವರು ಯಾಕೆ ಹೀಗೆ ಹಾರ್ತಾರೆ ಅಂತ ಗೊತ್ತಿಲ್ಲ ಅವರಿಗೆ. ಆ ಸುಲಭ ಮಾರ್ಗ ಗೊತ್ತಿಲ್ಲ. ಸುಲಭ ಭಕ್ತಿ ಮಾರ್ಗದಲ್ಲಿ ಆ ಬಾಗಿಲು ತೆಗೆದು ಆರಾಮ್ಸೆ ಬರ್ಬೋದು. ಎಸ್, ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರಿಗೆ ಎಲ್ಲಾ ಲೋಕಗಳು ದುಃಖದ ಆವಾಸಗಳೇ. ನೋಡಿ, ಎಲ್ಲ ಲೋಕಗಳು ದುಃಖದ ಆವಾಸವೇ. ಇವುಗಳಲ್ಲಿ ಜನನ ಮತ್ತೆ ಮತ್ತೆ ಆಗುತ್ತದೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಯಾರು ಗೋಲೋಕಕ್ಕೆ ಹೋಗ್ತಾನೆ ಅವನಿಗೆ ಮತ್ತೆ ಜನ್ಮವಿಲ್ಲ. ಸ್ವರ್ಗಲೋಕ ಹೋಗಿ, ಬ್ರಹ್ಮಲೋಕ ಹೋಗಿ, ಆ ಲೋಕ ಹೋಗಿ, ಈ ಲೋಕ ಹೋಗಿ ನಮಗೆ ಮತ್ತೆ ಜನ್ಮ ಉಂಟು. ಇದನ್ನು ನಾವು ತಿಳಿಬೇಕು. ಎಲ್ಲಿ ನಮಗೆ ನೆಕ್ಸ್ಟ್ ಹುಟ್ಟಿಲ್ಲವೋ ಅಲ್ಲಿ ನಾವು ಹೋಗ್ಲಿಕ್ಕೆ ಪ್ರಯತ್ನವಿದೆ. ಹೇಗಂದ್ರೆ ನಮ್ಮ ಆಚಾರ್ಯ ಹೇಳ್ತಾರೆ, ಈಗ ನಾಳೆ ಒಂದು ದೊಡ್ಡ ಒಂದು ಅನೌನ್ಸ್ಮೆಂಟ್ ಆಯ್ತು ಪೇಪರ್ ಅಲ್ಲಿ ಮತ್ತೆ ಟಿವಿಯಲ್ಲಿ. ಒಂದು ದೇಶ ಉಂಟು, ಅಲ್ಲಿ ದೇಶಕ್ಕೆ ಹೋದ್ರೆ ಮತ್ತೆ ನಿಮ್ಗೆ ನೆಕ್ಸ್ಟ್ ಹುಟ್ಟು ಇಲ್ಲ ಅಂತ ಎಲ್ಲರೂ ಹೋಗ್ತಾರೆ. ಹಾಗಾಗಿ ಅದು ಇಲ್ಲಿ ಉಂಟು. ಆದ್ರೆ ಜನರು ಇದನ್ನು ಭಗವದ್ಗೀತೆಯನ್ನು ಓದುದಿಲ್ಲ ಅಷ್ಟೇ. ಈ ಟಿವಿಯಲ್ಲಿ ಪೇಪರ್ ಅಲ್ಲಿ ಹೇಳಿದ ಜನರೆಲ್ಲ ಹೌದಾ, ಎಲ್ಲಿ ಉಂಟು ನಮಗೆ ಕೂಡ ಹೋಗ್ಬೇಕು. ಆದ್ರೆ ಇದನ್ನು ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಜನರು ತಿಳಿಯುವುದಿಲ್ಲ. ಎಸ್, ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ, ಅವನ ರಾತ್ರಿ ಇಷ್ಟೇ ಅವಧಿ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತ ಪಡೆಯುತ್ತಾರೆ. ಅನಂತರ ರಾತ್ರಿ ಆದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನರಾಗುತ್ತಾರೆ. ನಿಮ್ಗೆ ನಾನು ಹೇಳಿದ್ದೇನೆ, ಈ ಕಲ್ಪ ಅಂದ್ರೆ ಈ 4 ಯುಗ ಸೇರಿ ಒಂದು ದಿವ್ಯ ಯುಗ. 4 ಯುಗ ಯಾವುದೆಲ್ಲ? ಸತ್ಯಯುಗ, ತ್ರೇತಯುಗ, ದ್ವಾಪರ ಯುಗ, ಕಲಿಯುಗ ಸೇರಿ ಒಂದು ದಿವ್ಯ ಯುಗ. ಇಂಥ ಎಷ್ಟು 72 ದಿವ್ಯ ಯುಗ ಸೇರಿ ಒಂದು ಮನ್ವಂತರ. ಇಂಥ 14 ಮನ್ವಂತರ ಸೇರಿ ಒಂದು ಕಲ್ಪ. ಅದು ಒಂದು ಕಲ್ಪ ಅಂದ್ರೆ ಬ್ರಹ್ಮನ ಒಂದು ದಿನ. ಬ್ರಹ್ಮನ ದಿನ ಆದ ಕೂಡಲೇ ಅಲ್ಲಿ ಪ್ರಳಯ ಆಗ್ತದೆ. ಯಾವುದು ಪ್ರಳಯ? ಅದು ಪೂರ್ತಿ ಪ್ರಳಯ ಅಲ್ಲ, ಅರ್ಧ ಪ್ರಳಯ. ಹಾಗೆ ಬ್ರಹ್ಮನ ದಿನ ಆದಾಗ ಪ್ರಳಯ ಆಗ್ತದೆ, ರಾತ್ರಿ ಆಗುವ ವಾಪಸ್ ಅದು ಸೃಷ್ಟಿ ಆಗ್ತದೆ. ಈ ರೀತಿ ಅದು ಬ್ರಹ್ಮನ ಒಂದು ದಿವಸ. ಬ್ರಹ್ಮ 100 ವರ್ಷ ಬದುಕ್ತಾನೆ. ಆ 100 ವರ್ಷ ಆಗುವಾಗ ಪೂರ್ತಿ ಪ್ರಳಯ ಆಗ್ತದೆ. ಆಗ ಬ್ರಹ್ಮ ಕೂಡ ಮಹಾವಿಷ್ಣುವಿನ ಒಳಗೆ ಹೋಗ್ತಾನೆ. ಎಸ್, ಆದರೆ ಇಲ್ಲಿ ಪ್ರಳಯ ಎಲ್ಲ ಆಗುವಾಗ ಇಲ್ಲಿ ನೋಡಿ, ಈ ಶ್ಲೋಕ ಅಂತ ಹೇಳ್ತಾರೆ ಅಂದ್ರೆ, ಆದ್ರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತನ್ನು ಮೀರಿದು. ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿರುವ ಎಲ್ಲ ನಾಶವಾದಾಗ ಆ ಭಾಗವು ಇದ್ದಂತೆ ಇರುತ್ತದೆ. ಆ ಕೃಷ್ಣನ ಗೋಲೋಕವು ಹಾಗೆ ಇರುತ್ತದೆ. ಸಾರಿ, ಇಲ್ಲಿ ನೋಡಿ, ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಎಲ್ಲ ಜೀವಿಗಳು ಹುಟ್ಟುತ್ತದೆ, ಆದಾಗ ನಿಶ್ಚಯದಿಂದ ನಾಶವಾಗುತ್ತದೆ.
ಈ ಲೋಕವು ಎಂತ ಹೇಳುದು, ಬ್ರಹ್ಮ ಅಲ್ಲಿ ಪ್ರಳಯ ಆಗುವಾಗ ಈ ಗೋಲೋಕವು ಹಾಗೆ ಇರ್ತದೆ, ಅಲ್ಲಿ ಪ್ರಳಯ ಆಗುವುದಿಲ್ಲ. ಹಾಗಾಗಿ ನಾವು ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಗೋಲೋಕ ಚಾರ್ಟ್ ನಿಮ್ಗೆಲ್ಲರೂ ತಿಳಿಸುವ. ನೋಡಿ, ನೋಡಿ ಇದು ಗೋಲೋಕ ಚಾರ್ಟ್. ಇದು ಗರ್ಭೋದಕ್ಷ ವಿಷ್ಣು. ಗರ್ಭೋದಕ್ಷ ವಿಷ್ಣುವಿನ ಹೊಕ್ಕಳಿನಿಂದ ಬ್ರಹ್ಮ ಹುಟ್ಟುವುದು. ಇಲ್ಲಿ ಕಾಣ್ತದಲ್ಲ ನೋಡಿ, ಇದು ಸತ್ಯಲೋಕ, ಬ್ರಹ್ಮಲೋಕ, ಮತ್ತೆ ತಪಲೋಕ, ಜನಲೋಕ, ಮಹಾರ್ಲೋಕ, ಸ್ವರ್ಗಲೋಕ, ಭೂವರ್ಲೋಕ ಮತ್ತೆ ಭೂರ್ಲೋಕ. ನಾವು ಈ ಭೂಲೋಕದಲ್ಲಿ ಇದ್ದೇವೆ. ಮತ್ತೆ ಅದರ ಕೆಳಗಿರುವಂಥದ್ದು ಆತಲ, ವೀತಲ, ಸೂತಲ, ತಲಾತಲ, ಮಹಾತಲ, ರಸತಲ, ಪಾತಲ. ಅದರ ಕೆಳಗಿರುವಂಥದ್ದು ಪಿತೃಲೋಕ, ಅದರ ಕೆಳಗಿರುವಂಥದ್ದು ನರಕಲೋಕ. ಇಲ್ಲಿ 28 ಉಂಟು, 28 ನರಕಲೋಕ ಉಂಟು. ಎಸ್. ಮತ್ತೆ ಇದರ ಮೇಲೆ ಇರುವಂಥದ್ದು ಇದು ನೋಡಿ ದೇವಿಧಾಮ. ಇದರ ಮೇಲೆ ಇರುವಂಥದ್ದು ಶಂಭು ಅಂದ್ರೆ ಶಿವಲೋಕ, ಇದು ಸದಾಶಿವಲೋಕ. ಇದರ ಮೇಲೆ ಇರುವಂಥದ್ದು ನೋಡಿ, ಇದರ ಮೇಲೆ ಇರುವಂಥದ್ದು ಇದು ಎಂತ ಹೇಳುದು, ವೈಕುಂಠ. ಆ ವೈಕುಂಠದ ಮತ್ತೆ ಸದಾಶಿವಲೋಕದ ನಡುವೆ ಇರುವಂಥದ್ದು ಬ್ರಹ್ಮಜ್ಯೋತಿ. ಈ ಎಲ್ಲ ಈ ಮಾಯವಾದಿಗಳು, ನಿರಾಕಾರವಾದಿಗಳು ಹೇಳ್ತಾರಲ್ಲ, ಆ ಬ್ರಹ್ಮಜ್ಯೋತಿ ಬೇರೆ ಏನಲ್ಲ, ಕೃಷ್ಣನ ಕಿರಣ. ಹಾಗಾಗಿ ಅದು ಮೇನ್ ಅಲ್ಲ, ಆ ಕೃಷ್ಣನ ಲೋಕಕ್ಕೆ ಹೋಗುವಂಥದ್ದು ಮೇನ್. ಇದು ಅವರಿಗೆ ತಿಳಿದಿಲ್ಲ. ನೋಡಿ ಇಲ್ಲಿ ನಿಮ್ಗೆ ಕಾಣ್ತದೆ, ಇದು ಆ ಬ್ರಹ್ಮಜ್ಯೋತಿ. ಇದ್ರ ಮೇಲೆ ಇರುವಂಥದ್ದು ವೈಕುಂಠ, ಇದರ ಮೇಲೆ ಇರುವಂಥದ್ದು ಅಯೋಧ್ಯ, ಇದರ ಮೇಲೆ ಇರುವಂಥದ್ದು ಗೋಲೋಕ, ಕೃಷ್ಣನ ಲೋಕ. ಹಾಗಾಗಿ ಈ ವೈಕುಂಠಕ್ಕೆ ಹೋದ್ರೆ ಮತ್ತೆ ನಮಗೆ ಜನ್ಮವಿಲ್ಲ. ಇದನ್ನು ನಾವು ತಿಳಿಬೇಕು. ನೋಡಿ, ಎಲ್ಲವೂ ಶಾಸ್ತ್ರದಲ್ಲಿ ಉಂಟು. ನಾವು ಎಂತ ಆಗ್ತದೆ ಅಂದ್ರೆ, ನಾವು ಶಾಸ್ತ್ರವನ್ನು ಓದುದಿಲ್ಲ, ನಾವು ನಮ್ಮ ಅನಿಸಿಕೆ ಪ್ರಕಾರ ನಾವು ಹೋಗುದು. ಹೀಗೆ ಅವ್ರು ಹೀಗೆ ಹೇಳಿದ್ದಾರೆ. ಅವ ಹೇಳಲಿಕ್ಕೆ ಯಾರು? ಅವನಿಗೇನು ಶಾಸ್ತ್ರ ಗೊತ್ತುಂಟಾ? ಶಾಸ್ತ್ರ ಗೊತ್ತಿಲ್ಲ. ನಾವು ಶಾಸ್ತ್ರವನ್ನು ನೋಡಿ ಅರ್ಥ ಮಾಡ್ಬೇಕು. ನಮ್ಮ ಎಂತ ಹೇಳುದು, ಹೂವಾಪುವ ಆಚಾರ್ಯ ಹೇಳ್ತಾರೆ, ಈ ಜನರದೆಲ್ಲ ಪ್ರಾಬ್ಲಮ್ ಎಂತ ಅಂದ್ರೆ, ಆ ಲೀಡರ್ ಕೂಡ ಬ್ಲೈಂಡ್, ಅವರು ಕೂಡ ಬ್ಲೈಂಡ್. ಅವ್ರು ಯಾರನ್ನು ಫಾಲೋ ಮಾಡ್ತಾನೆ ಅವ ಕೂಡ ಬ್ಲೈಂಡ್. ಮತ್ತೆ ಎಂತ ಅಂದ್ರೆ, ಆಚಾರ್ಯ ಹೇಳ್ತಾರೆ, ಅಲ್ಲಿ ಕಲಿಯುಗದಲ್ಲಿ ಅಲ್ಲಿ ಗುರು ಇದ್ದಾರೆ, ಆದ್ರೆ ಅವರು ಸಂಪ್ರದಾಯದಲ್ಲಿ ಬಂದ ಗುರು ಅಲ್ಲ. ನಾವು ಯಾರನ್ನು ಕೂಡ ಗುರು ಅಂತ ಭಾವಿಸುದು. ಸರಿಯಾಗಿ ಶಾಸ್ತ್ರದಲ್ಲಿ ಆ ಸಂಪ್ರದಾಯದಲ್ಲಿ ಬಂದ ಗುರುವನ್ನು ನಾವು ಹೋದ್ರೆ ನಮ್ಗೆ ಇದೆಲ್ಲವೂ ತಿಳಿತದೆ. ಇಲ್ಲದ್ರೆ ನಮ್ಗೆ ಈ ರೀತಿ ನಾವು ಕೂಡ, ಆಚಾರ್ಯ ಹೇಳ್ತಾರೆ, ನಾವು ಕೂಡ ಎಂತ ಹೇಳುದು, ನಾವು ಮೂರ್ಖರನ್ನು ಫಾಲೋ ಮಾಡಿದ್ರೆ ನಾವು ಕೂಡ ಮೂರ್ಖರಾಗ್ತೇವೆ. ಎಸ್. ನೋಡಿ, ಈಗ ಇಲ್ಲಿ ಇನ್ನೊಂದು ವಿಷಯ. ಈಗ ಹೆಚ್ಚಿನ ಜನರು ಹೇಳ್ತಾರೆ ಅಂದ್ರೆ, ಅವರಿಗೆ ಈಗಂತೂ ಯಾರು ಹೊರಗೆ ಹೋಗ್ಲಿಲ್ಲ, ಯಾಕಂದ್ರೆ ಕೊರೋನಾಕ್ಕೆ ಎಲ್ಲರೂ ಮನೆಯಲ್ಲಿ ಇದ್ದಾರೆ. ಇಲ್ಲದಿದ್ರೆ ಆ ಒಂದು ವರ್ಷಕ್ಕೆ ಒಮ್ಮೆ ಇಲ್ಲದ ಎರಡು ಬಾರಿ ಜನರಿಗೆಲ್ಲ ಆ ಹೊರಗೆ ಹೋಗುವ ಒಂದು, ಒಟ್ಟಿಗೆ ಫ್ಯಾಮಿಲಿ ಹೊರಗೆ ಹೋಗುವ ಒಂದು ಆಸೆ ಇರ್ತದೆ. ಎಲ್ಲಿಯಾದ್ರೂ ಒಂದು ಹೋಗುವಾಗ ಅವ್ರದ್ದು ಎಂತ ಇರೋದು, ಅದರಲ್ಲಿ ಲಿಸ್ಟ್ ಅಲ್ಲಿ ಎಂತ ಇರ್ತದೆ, ಯಾವ ಜಾಗ ಅಂತ ಇರ್ತದೆ, ಒಳ್ಳೆ ಒಂದು ಪರಿಸರ, ಅದು ಜಾಗ, ಮತ್ತೆ ಒಳ್ಳೆ ಗಾಳಿ ಇರುವಂಥದ್ದು, ಒಳ್ಳೆ ಎಂತ ಹೇಳುದು, ಸೀನ್ ಇರುವಂಥದ್ದು, ನೇಚರ್ ಒಳ್ಳೆ ಇರಬೇಕು, ಮತ್ತೆ ಜಾಸ್ತಿ ಪ್ರಾಣಿಗಳಿರ್ಬೇಕು, ಮತ್ತೆ ಒಳ್ಳೆ ಕಾಡುಗಳಿರ್ಬೇಕು, ಮರಗಳಿರ್ಬೇಕು, ಈ ರೀತಿ ಇರ್ತದೆ. ಅದು ಯಾಕೆ ಇರ್ತದೆ ಅಂದ್ರೆ, ನೋಡಿ ಇದು ಗೋಲೋಕದಲ್ಲಿ ಹೀಗೆ ಉಂಟಂತೆ. ನಮ್ಮ ಲೈಫಲ್ಲಿ ಮಿಸ್ಸಿಂಗ್ ಅಂತ ನೋಡಿ, ಯಾರಾದ್ರೂ ಈಗ ಈ ಟ್ರೈನ್ ಅಲ್ಲಿ ಹೋಗುವಾಗ, ಬಸ್ ಅಲ್ಲಿ ಹೋಗುವಾಗ, ಕಾರಲ್ಲಿ ಹೋಗುವಾಗ, ಫ್ಲೈಟ್ ಅಲ್ಲಿ ಹೋಗುವಾಗ ಅವರಿಗೆ ವಿಂಡೋ ಸೀಟ್ ಬೇಕು. ಯಾಕೆ ವಿಂಡೋ ಸೀಟ್ ಬೇಕು? ಅವರ ಲೈಫಲ್ಲಿ ಒಂದು ಮಿಸ್ಸಿಂಗ್ ಉಂಟು, ಅದೆಂತ ಕೃಷ್ಣ. ನಾವು ಎಷ್ಟೋ ಕೋಟಿ ಲೈಫ್ ಆಯ್ತಂತೆ ಕೃಷ್ಣನ್ ನೋಡದೆ. ಹಾಗಾಗಿ ನಮ್ಗೆ ಅದು ನೋಡುವ ಒಂದು ಕುತೂಹಲ ಉಂಟು. ಹಾಗಾಗಿ ನಾವು ಇದನ್ನು ನೋಡು. ಹಾಗಾಗಿ ಈ ಗೋಲೋಕದಲ್ಲಿ ಹೀಗೆ ಉಂಟು ನೋಡಿ, ಎಷ್ಟು ಪರಿಸರ. ಮತ್ತೆ ನೋಡಿ, ಇದು ಗೋಲೋಕದಲ್ಲಿ ಇದು ಎಂತ ಹೇಳುದು, ಬೇರೆ ಬೇರೆ ರೀತಿಯಲ್ಲಿ ಆ ದೇವರ ನಮ್ಗೆ ಕನೆಕ್ಷನ್ ಇರ್ತದೆ. ಅಂದ್ರೆ ಆಚಾರ್ಯ ಹೇಳ್ತಾರೆ ಇಲ್ಲಿ, ಶಾಂತ, ದಾಸ್ಯ, ಸಾಖ್ಯ, ವಾತ್ಸಲ್ಯ, ಮಾಧುರ್ಯ, ಈ ರೀತಿ ನಾವು ಕೃಷ್ಣನೊಟ್ಟಿಗೆ ಕನೆಕ್ಷನ್ ಮಾಡಬಹುದು. ಎಸ್. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇದು ಮುಕುಂದ ಮಾಲಾ ಸ್ತೋತ್ರ ಅಂತ. ಕುಲಶೇಖರ ರಾಜ ಈ ರಾಮಾನುಜ ಸಂಪ್ರದಾಯದಲ್ಲಿ ಬರ್ತಾರೆ, ತುಂಬಾ ಶುದ್ಧ ಭಕ್ತರವರು. ಕೃಷ್ಣ ತ್ವದೀಯ ಪದ ಪಂಕಜಂ ಪಂಜರಾಂತಂ ಅದ್ವೈವಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ
ಕಫವಾತ ಕಫವಾತಪೇತ್ಸೆ ಕಂಠಾವರೋಧನ ವಿಧ ಸ್ಮರಣಂ ಕುತಸ್ತೆ. ತುಂಬಾ ಬ್ಯೂಟಿಫುಲ್ ಶ್ಲೋಕ, ನಮ್ಮ ಆಚಾರ್ಯಗೆ ಇದು ಫೇವ್ರೆಟ್ ಶ್ಲೋಕ. ಇದು ಕುಲಶೇಖರ್ ರಾಜ ಅಂತ, ಅವರು ಶುದ್ಧ ಭಕ್ತರು, ಆ ರಾಮಾನುಜರ ಸಂಪ್ರದಾಯದಲ್ಲಿ, ಶ್ರೀ ಸಂಪ್ರದಾಯದಲ್ಲಿ ಬರುವಂತವರು. ಅವರೆಂತ ಹೇಳುದಂದ್ರೆ, ಅನುವಾದ: ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜಹಂಸವು ನಿನ್ನ ಪಾದಾರವಿಂದಗಳ ದಂಟನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು. ಇಲ್ಲದಿದ್ದರೆ ನಾನು ಕೊನೆಯ ಉಸಿರೆಳುವಾಗ ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ? ನೋಡಿ, ಈ ಶ್ಲೋಕ ಎಂತ ಹೇಳ್ತಾ ಉಂಟಂದ್ರೆ, ಕುಲಶೇಖರ ರಾಜ ಹೇಳುದು, ಕೃಷ್ಣ ಹಂಸ. ನೋಡಿ, ಎರಡು ರೀತಿಯ ಇದು ಪಕ್ಷಿ ಇರ್ತದೆ, ಒಂದು ಹಂಸ ಮತ್ತೊಂದು ಕಾಗೆ. ಹಂಸ ಯಾವಾಗಲೂ ಎಂತ ಮಾಡುದು, ಆ ಒಳ್ಳೆಯ ಕಡೆಗೆ ಹೋಗ್ತದೆ, ಆ ತಾವರೆ ಕಡೆಗೆ ಹೋಗ್ತದೆ. ಆದ್ರೆ ಕಾಗೆ ಎಂತ ಮಾಡುದು, ಕಾಗೆ ಆ ಗಾರ್ಬೇಜ್ ಕಡೆ ಹೋಗ್ತದೆ, ಕೆಟ್ಟದ ಕಡೆ ಹೋಗ್ತದೆ. ಕುಲಶೇಖರ ರಾಜ ಹೇಳುದು, ಹಂಸವು ಆ ತಾವರೆಯ ದಂಟನ್ನು ಅಂಟಿಕೊಂಡಾಗೆ ನನ್ನ ಸ್ಮರಣೆಯು ನಿನ್ನ ಪಾದಾರವಿಂದಗಳಲ್ಲಿ ಅಂಟಿಕೊಂಡಿದೆ. ಟೋಟಲ್ ನಾನೀಗ ಸ್ಮರಣೆಯಲ್ಲಿದ್ದೇನೆ ನಿನ್ನ ಪಾದದಲ್ಲಿ, ಕುಲಶೇಖರ ರಾಜ ಹೇಳ್ತಾರೆ. ಹಾಗಾಗಿ ನನ್ನನ್ನು ಈಗಲೇ ನೀನು ಸಾಯಿಸು. ನಾವೆಂತ ಮಾಡುದು, ನಮ್ಗೆ ಅಮರ ಆಗ್ಬೇಕು. ಅಲ್ಲಿ ನೋಡಿದಲ್ಲ ನೀವು, ನಾವು ಒಳ್ಳೆ ಒಳ್ಳೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಆದ್ರೆ ಶುದ್ಧ ಭಕ್ತರಾಗೆಲ್ಲ ನನ್ನನ್ನು ಸಾಯಿಸ ಅಂತ ಹೇಳುದು. ಇದು ನಮ್ಗೆ ಮತ್ತೆ ಅವರಿಗೆ ಇರುವಂತ ವ್ಯತ್ಯಾಸ. ಅವರು ಇಮಿಡಿಯೇಟ್ ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಕೃಷ್ಣ ಲೋಕಕ್ಕೆ, ಯಾಕಂದ್ರೆ ಅವರ ಸ್ಮರಣೆ ಕೃಷ್ಣ ಸ್ಮರಣೆ ಉಂಟು. ಯಾಕೆ ಹೇಗೆ ಹೇಳ್ತಿದ್ದಾರೆ ಅಂತ ನೋಡಿ, ಕುಲಶೇಖರ ರಾಜ, ಈಗ ನಾನು ಯೌವನಸ್ಥ, ನಾನು ಪೂರ್ತಿ ಕೃಷ್ಣ ಸ್ಮರಣೆಯಲ್ಲಿ ಇದ್ದೇನೆ, ನನ್ನ ಆರೋಗ್ಯ ಎಲ್ಲವೂ ಸರಿಯಾಗಿ ಉಂಟು, ನನಗೆ ಈಗ ಆ ನಿನ್ನ ಪಾದದಲ್ಲಿ ಸ್ಮರಣೆ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಕಲಿಯುಗದ ಜನರು ಎಂತ ಹೇಳುದು, ಭಕ್ತಿ 80 ನಂತರ, ಈಗ ನಾವು ಜಾಲಿ ಮಾಡ್ಬೇಕು, ಇದು ಜನರು ಹೇಳುದು. ಆದ್ರೆ ಇವರೆಂತ ಹೇಳ್ತಿದ್ದಾರೆ, ಈಗಲೇ ನನ್ನ ಕೊಂಡೋಗು ಅಂತ. ಮತ್ತೆ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಕೌಮಾರಂ ಆಚರಿಸೋ ಪ್ರಜ್ಞೋ, ಸಣ್ಣ ಪ್ರಾಯದಲ್ಲಿ ಕೃಷ್ಣ ಭಜನೆ ತೆಗಿಬೇಕಂತೆ. ಇಲ್ಲದ ಎಂತ ಆಗ್ತದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಸಣ್ಣ ಪ್ರಾಯದಲ್ಲಿ ನೋಡಿ, ಈಗ ಮಕ್ಕಳಿದ್ದಾರೆ, ಅವರೆಲ್ಲರೂ ಕ್ಲಾಸ್ ಆದ ಕೂಡಲೇ ಹರೇ ಕೃಷ್ಣ ಅಂತ ಹೇಳ್ತಾರೆ. ನೀವೀಗ ಎಂತ ಹೇಳ್ತೀರಿ ಅದನ್ನು ಅವ್ರು ಹೇಳ್ತಾರೆ. ಆದರೆ ನಮ್ಮ ಪ್ರಾಯ ಆದ ಮೇಲೆ ನಮ್ಮ ಸ್ಮರಣೆಯು ಪೂರ್ತಿ, ನಮ್ಮ ದೇವ ಕೂಡ ನಮ್ಗೆ ಮಾಡ್ಲಿಕ್ಕೆ ಇದು ಮಾಡುದಿಲ್ಲ. ಮತ್ತೆ ನಾವು ಇಂದ್ರಿಯ ಸುಖದಲ್ಲಿ ಅಷ್ಟು ವರ್ಷ ನಾವು ಇಂದ್ರಿಯ ಸುಖ ಮಾಡಿ ಅದರಿಂದ ನಮ್ಗೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಸಣ್ಣ ಪ್ರಾಯದಲ್ಲಿ ಮಾಡ್ಬೇಕು. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಇದು ಜನರು ಮಾಡುವಂತ ದೊಡ್ಡ ಮೂರ್ಖತನ ಅಂದ್ರೆ, ಈ ಭಕ್ತಿಯನ್ನು ಸಾಯೋನಂತ, ಅಂದ್ರೆ ಸಾಯೋ ಟೈಮಲ್ಲಿ ಇದು ಆಗುದಿಲ್ಲ. ನಮ್ದು ನಾವು ಜೀವನ ಉದ್ದಕ್ಕೆ ನಾವು ಯಾವ ಸ್ಮರಣೆ ಮಾಡ್ತೇವೆ ಅದೇ ನಮಗೆ ಸಾಯುವಾಗ ಕೂಡ ಸ್ಮರಣೆ ಸಿಗ್ತದೆ. ಹಾಗಾಗಿ ಇಲ್ಲಿ ಕುಲಶೇಖರ ರಾಜ ಹೇಳುದು, ಈಗ ನಾನು ಯೌವನಸ್ಥ, ನನ್ಗೆ ನಿನ್ನ ಸ್ಮರಣೆ ಚೆನ್ನಾಗಿ ಬರ್ತಾ ಉಂಟು. ಆದರೆ ಪ್ರಾಯ ಆದ ಮೇಲೆ ಕಫ ವಾತ ಪಿತ್ತದಿಂದ ನನ್ನ ದೇಹವು ಕೂಡಿರುತ್ತದೆ. ಹಾಗಾಗಿ ಗಂಟಲಲ್ಲಿ ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ನನಗೆ ಆಗುವುದಿಲ್ಲ. ಇದನ್ನು ನಾವು ತಿಳಿಬೇಕು. ನೋಡಿ, ಇದು ಆಚಾರ್ಯ ಹೇಳ್ತಾರೆ, ಈ ಒಂದು ಶ್ಲೋಕ ನೀವು ಸರಿಯಾಗಿ ಅರ್ಥ ಮಾಡಿದ್ರೆ ನೀವು ಕೃಷ್ಣನನ್ನು ಅರ್ಥ ಮಾಡಿದ ಹಾಗೆ. ಇದನ್ನು ನೀವು, ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ಇದನ್ನು ನೀವು ಸರಿಯಾಗಿ ಗಮನವಿಟ್ಟು ಇದನ್ನು ಪುನಃ ಓದಿ. ಈ ಶ್ಲೋಕವನ್ನು ಗಡಿ ಓದಿ. ಹೇಗೆಂದ್ರೆ ಆಗ ತಾನೇ ನಿಮ್ಗೆ ಅದು, ಆಗ ನೀವು ಗಡಿ ಓದಿದ್ರೆ ಮತ್ತೆ ನಿಮ್ಗೆ ಅದು ನಿಮ್ಗೆ ಸ್ಮರಣೆಯಲ್ಲಿ ಬರಬಹುದು. ಎಸ್. ವೇದೇಶು ಯಜ್ಞೇಶು ತಪಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಂ ಅತ್ಯೇತಿ ತತ್ ಸರ್ವಂ ಇದಂ ವಿದಿತ್ವಾ ಯೋಗಿ ಪರಂ ಸ್ಥಾನಂ ಉಪೇತಿ ಚಾದ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಒಂದು ಮಾತಾಜಿ ಮೊನ್ನೆ ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ್ರು, ಯಾಕೆ ಈ ಹರಿನಾಮ ಸಂಕೀರ್ತನ ಮಾತ್ರ ಯಾಕೆ,
ಅಂತ ಹೇಳಿದ್ರು. ಯಾಕೆ ಜಪ ಮಾಡ್ಬೇಕು ಮತ್ತೆ ಕೀರ್ತನೆ ಮಾಡ್ಬೇಕು, ಉಳ್ದದ್ದು ನಾವು ಯಾಕೆ ಮಾಡಬಾರ್ದು? ನಾನು ಮೊನ್ನೆ ಹೇಳುವಾಗ ಬೇರೆ ಬೇರೆ ಯುಗದ್ದು ಬೇರೆ ಬೇರೆ. ಇಲ್ಲಿ ನೋಡಿ ಕೃಷ್ಣ ನಿಮಗೆ ಉತ್ತರ ಕೊಟ್ಟಿದ್ದಾನೆ. ಕೃಷ್ಣನ ಉತ್ತರ ಉಂಟು. ಕೃಷ್ಣ ಎಂತ ಹೇಳ್ತಾ ಇದ್ದಾನೆ? ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಇದೆಲ್ಲ ಫಲಗಳು ಈ ಭಕ್ತಿ ಸೇವೆಯಲ್ಲಿ ಉಂಟು. ಆಚಾರ್ಯ ಹೇಳ್ತಾರೆ, ಈಗ ನಾವು ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ಅದು ಎಲ್ಲ ಅಂಗಕ್ಕೆ ಹೋಗ್ತದೆ. ನಾವು ಎಳೆಗೆ ಹಾಕ್ಬೇಕಂತಿಲ್ಲ, ನಾವು ಆ ಎಂತ ಹೇಳುದು ಬ್ರಾಂಚಸ್ಗೆ ಹಾಕ್ಬೇಕಂತಿಲ್ಲ, ನಾವು ಅದರ ಸ್ಟೆಮ್ಮಿಗೆ ಹಾಕ್ಬೇಕಂತಿಲ್ಲ, ಎಲ್ಲದಕ್ಕೂ ಹೋಗ್ತದೆ. ಅದೇ ರೀತಿ ಆ ಕೃಷ್ಣನನ್ನು ನಾವು ಸೆಂಟ್ರಲ್ಲಿ ಇಟ್ಕೊಂಡ್ರೆ ಉಳಿದದೆಲ್ಲವೂ ಸಲ್ಲುತ್ತದೆ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ. ಮತ್ತು ಕಡೆಯಲ್ಲಿ ಖಾಲಿವನ್ನು ಪಡೆಯುವುದಲ್ಲ, ಇವೆಲ್ಲವನ್ನು ಎಕ್ಸ್ಟ್ರಾ ಉಂಟು ಅವನಿಗೆ ಬೆನಿಫಿಟ್. ನೋಡಿ ಎಕ್ಸ್ಟ್ರಾ ಬೆನಿಫಿಟ್ ಅಂತ, ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ, ಕೃಷ್ಣನ ಗೋಲೋಕಕ್ಕೆ ಸೇರುತ್ತಾನೆ. ಅಧ್ಯಾಯ ಸಾರಾಂಶ: ಅರ್ಜುನನ 8 ಪ್ರಶ್ನೆಗಳು. ಕಿಂ ಬ್ರಹ್ಮ, ಆ ಪ್ರಶ್ನೆಗಳು ಉತ್ತರಿಸಲಾಗಿದೆ. ಕಿಂ ಬ್ರಹ್ಮ, ಸಾವಿನ ಸಮಯದಲ್ಲಿ ಕೃಷ್ಣನ ನೆನಪಿಸಿಕೊಳ್ಳುವುದು. ತಸ್ಮಾ ಸರ್ವೇಶು ಕಾಲೇಶು ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನ ಸ್ಮರಿಸುವುದು. ಓಂ ಇತಿ ಏಕಾಕ್ಷರ ಬ್ರಹ್ಮ, ಶುದ್ಧ ಭಕ್ತಿಯಿಂದ ಕೃಷ್ಣನ ಸ್ಮರಿಸುವುದು. ದುಃಖಾಲಯಂ ಅಶಾಶ್ವತಂ, ಭೌತಿಕ ವಸ್ತು ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ. ಪರಸ್ತಸ್ಮಾತು ಭಾವೋ ಅನ್ಯೋ, ಶುದ್ಧ ಭಕ್ತಿಯಿಂದಲೇ ಪರಮಾತ್ಮ ಸಾಧು ಸಾಧ್ಯ. ಅತ್ಯೇದಿತ ಸರ್ವಂ ಇದಂ ವಿದಿತ್ವ. ಎಸ್, ಯಾವ್ದಾದ್ರು ಪ್ರಶ್ನೆಯಲ್ಲಿ ಕೇಳಬಹುದು. ಯಾರಾದ್ರೂ ಪ್ರಶ್ನೆಯಲ್ಲಿ ಕೇಳ್ಬಹುದು. ಎಸ್, ಜಯಲಕ್ಷ್ಮಿ ಅವರೇ ಪ್ರಶ್ನೆ ಉಂಟಾ? ಅನ್ಮ್ಯೂಟ್ ಮಾಡಿ ಜಯಲಕ್ಷ್ಮಿ ಅವರೇ. ಹರೇ ಕೃಷ್ಣ. ಜಯಲಕ್ಷ್ಮಿ ಅವರೇ, ಜಯಲಕ್ಷ್ಮಿ ಅವರೇ ಅನ್ಮ್ಯೂಟ್ ಮಾಡಿ. ನಿನ್ನೆ ನೀವು ಬಲರಾಮ್ ಇದು ಅಂತ ಹೇಳಿದಿರಲ್ಲ, ಅವತಾರ ದಶಾವತಾರದಲ್ಲಿ ಬರ್ತಾನೆ ಅಂತ ಹೇಳಿ, ಅವ ಶೇಷಸಾಯಿ ಅವಲ್ಲ, ಮಹಾವಿಷ್ಣು ಇದ್ದು. ಶೇಷಶಾಹಿ ಹೌದು, ಆದ್ರೆ ಬಲರಾಮ ದಶಾವತಾರದಲ್ಲಿ ಬರುವಂತದ್ದು ಬಲರಾಮ್. ನೀವು ಜಯದೇವ್ ಗೋಸ್ವಾಮಿ ಅವರ ಆ ಒಂದು ಅವರು ಇದನ್ನು ಹೇಳಿದ್ದಾರೆ ಎಂತ ಹೇಳುದು, ದಶಾವತಾರ ಸ್ತೋತ್ರ, ಅದನ್ನು ನೀವು ಓದಿ. ಜಯದೇವ್ ಗೋಸ್ವಾಮಿ ಶುದ್ಧ ಭಕ್ತರು, ಅವರು ಹೇಳಿದ್ದು ಅಲ್ಲಿ ಕ್ಲಿಯರ್ ಆಗಿ ಉಂಟು. ಶ್ರೀಕೃಷ್ಣಂದಲ್ವಾ? ಅಲ್ಲ ಅಲ್ಲ, ಶ್ರೀಕೃಷ್ಣ ಅಲ್ಲ ಮಾತಾಜಿ, ಅಲ್ಲ ಅಲ್ಲ. ಯಾವ್ದ್ರಲ್ಲಿ ಬರ್ತದೆ ಅದು ಬಲರಾಮಂದು? ದಶಾವತಾರ ಸ್ತೋತ್ರ ಜಯದೇವ್ ಗೋಸ್ವಾಮಿ ಹೇಳಿದಂತ. ಜಯದೇವ್ ಗೋಸ್ವಾಮಿ ಜಗನ್ನಾಥಪುರಿಯಲ್ಲಿ ಅವರು ಆ ಜಗನ್ನಾಥನ ಶುದ್ಧ ಭಕ್ತರು. ಜಯದೇವ್ ಗೋಸ್ವಾಮಿ ಶುದ್ಧ ಭಕ್ತರು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್, ಉರ್ಮಿಳಾ ಮಾತಾಜಿ. ಎಸ್, ಉರ್ಮಿಳಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಎಸ್, ಹರೇ ಕೃಷ್ಣ. ಅದು ಚಾರ್ಟ್ ಹೇಳಿದ್ರಲ್ವಾ, ಬ್ರಹ್ಮದು ಅಷ್ಟು ಲೋಕಗಳು. ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಆ ಚಾರ್ಟ್ ಸ್ವಲ್ಪ ಅದು ಕೆಲವೊಂದು ಅಕ್ಷರಗಳ ಸರಿ ಕಾಣಿಸ್ಲಿಲ್ಲ. ಅದೆಲ್ಲ ಹೇಳಿದ್ರಲ್ಲ, ಬ್ರಹ್ಮನಿಂದ ಹೋಗಿರೋ ಲೋಕಗಳು, ಅದು ಚಾರ್ಟ್ ಕ್ಲಿಯರ್ ಆಗಿ ಗೊತ್ತಾಗ್ಲಿಲ್ಲ. PDF ಕಳಿಸ್ತೇನೆ, PDF ಅಲ್ಲಿ ಕ್ಲಿಯರ್ ಉಂಟು, ಕಳಿಸ್ತೇನೆ ಮಾತಾಜಿ. ಸರಿ ಸರಿ, ಓಕೆ ಓಕೆ. ಧನ್ಯವಾದ ಪ್ರಭುಜಿ. ಅಭಿನವ್, ಹರೇ ಕೃಷ್ಣ. ಅಭಿನವ್, ಅರ್ನವ್. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹೇಳು. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡು. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಶ್ಲೋಕ ಕಲ್ತಿದ್ದೀನಿ ಗುರುಜಿ. ಓಕೆ, ವೆರಿ ಗುಡ್, ವೆರಿ ಗುಡ್. ಯಾವ ಶ್ಲೋಕ? 3ನೇ ಅಧ್ಯಾಯದ 6ನೇ ಶ್ಲೋಕ. ಹೇಳು. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಹ ಆಸ್ತೆ ವರಶಾಸ್ತ್ರಂ ಇಂದ್ರಿಯಾತ ವಿಮೂಢಾತ್ಮ ನಿತ್ಯಾಚಾರ್ಯ ಉಚ್ಯತೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಾನು ಅದನ್ನೇ ಕಲ್ತಿದ್ದೀನಿ ಗುರುಜಿ. ಇನ್ನೊಂದು ಕಲ್ತಿದ್ದೀನಿ ಗುರುಜಿ. ಹೇಳು ಹೇಳು.
कर्मेन्द्रियाणि संयम्य यास्ते मनसा स्मरम् ಇಂದ್ರಿಯಾರ್ಥ ವಿಮೂಢಾತ್ಮ ಮಿಥ್ಯಾಚಾರಿ ಸ ಉಚ್ಯತೆ. Yes. ಇನ್ನು 7ನೇ ಅಧ್ಯಾಯದ್ದು ಇಂಪಾರ್ಟೆಂಟ್ ಶ್ಲೋಕ ಕಲ್ತಿದ್ದೀನಿ ಗುರುಜಿ. ಓಕೆ, ಯಾವ ಶ್ಲೋಕ? 7ನೇ ಅಧ್ಯಾಯದ 1ನೇ ಶ್ಲೋಕ ಗುರುಜಿ. ಎಸ್, ಓಕೆ, ಹೇಳು. ಶ್ರೀ ಭಗವಾನ್ ಉವಾಚ ಮಯ್ಯಾಸಕ್ತ ಮನಃ ಪಾರ್ಥಂ ಯೋಗಂ ಯುಂಜಂ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಮ್ಯತಾ ಜ್ಞಾಸ್ಯಸಿ ತಶೃಣು. ಎಸ್, ಓಕೆ. ಗುರುಜಿ, ಹಾ, ಹೇಳು. ಪ್ರಶ್ನೆ ಉಂಟು ಗುರುಜಿ. ಹಾ, ಪ್ರಶ್ನೆ ಹೇಳು. ನಾರಾಯಣ ಮತ್ತು ಕೃಷ್ಣ ಬೇರೆ ಬೇರೆ ಗುರುಜಿ. ಹೌದೌದು, ಬೇರೆ ಬೇರೆ. ಮತ್ತೆ ಕೃಷ್ಣ ಜನ್ಮ ಎತ್ತಿದಾಗ ಲೀಲೆಗಳನ್ನ ಮಾಡ್ತಾನಲ್ಲ ಗುರುಜಿ, ಕೃಷ್ಣನ್ ಶಕ್ತಿಗಳ ಅಥವಾ ನಾರಾಯಣನ್ ಮಾಯಾ ಶಕ್ತಿಗಳ? ಅದು ಕೃಷ್ಣ ತು ಭಗವಾನ್ ಸ್ವಯಂ. ಕೃಷ್ಣ ಅಂತಂದ್ರೆ ಕೃಷ್ಣನ ಶಕ್ತಿಗಳು ಅದೆಲ್ಲ. ಮತ್ತೆ ಗುರುಜಿ ಕೃಷ್ಣ ಮತ್ತೆ ಇದು ನಾರಾಯಣ ಒಂದೇ ರೂಪನ ಗುರುಜಿ? ಅಲ್ಲ ಅಲ್ಲ ಅಲ್ಲ, ಬೇರೆ ಬೇರೆ. ವೈಕುಂಠದಲ್ಲಿ ತುಂಬಾ ಬೇರೆ ಬೇರೆ ಉಂಟು. ಈಗ ನಾರಾಯಣಂದು ಬೇರೆ ಉಂಟು ಲೋಕ, ಕೃಷ್ಣಂದು ಬೇರೆ ಲೋಕ ಉಂಟು, ರಾಮಂದು ಬೇರೆ ಲೋಕ ಉಂಟು, ನರಸಿಂಹಂದು ಬೇರೆ ಲೋಕ ಉಂಟು, ಕೂರ್ಮಾವತಾರ ಬೇರೆ ಲೋಕ ಉಂಟು, ಮತ್ಸ್ಯಾವತಾರ ಬೇರೆ ಉಂಟು. ಆ ರೀತಿ ಬೇರೆ ಬೇರೆ ಉಂಟು. ಧನ್ಯವಾದಗಳು ಗುರುಜಿ. ಧನ್ಯವಾದ, ಧನ್ಯವಾದ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಎಸ್, ರೋಶ್ನಿ ಡಿ. ಪ್ರಭುಜಿ, ನಾನು ಒಂದ್ ಶ್ಲೋಕ ಕಲ್ತಿದ್ದೀನಿ. ಹಾ, ಹೇಳು. ಅಧ್ಯಾಯ 1 ಶ್ಲೋಕ 1. ಹಾ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಂವೇತಾಯುತ್ಸಹ ಮಾಮಕಾಃ ಪಾಂಡವಶ್ಚೈವ ಕುಂಕರ್ವತ ಸಂಜ್ಞೆಯ. ಕಿಂ ಅಕುರ್ವತ ಸಂಜಯ. ಕಿಂ ಅಕುರ್ವತ. ಹಾ, ಓಕೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ಓಕೆ, ಪಲ್ಲವಿ. ಎಸ್, ಪಲ್ಲವಿ MS. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಪ್ರಭುಜಿ, ಅದೇ ರಾಮಂದು ಬೇರೆ ಲೋಕ, ಕೃಷ್ಣಂದು ಬೇರೆ ಲೋಕ ಅಂದ್ರಿ ಅಲ್ವಾ ಪ್ರಭುಜಿ? ಅದೆಲ್ಲ ಎಲ್ಲಿ ಸಿಗುತ್ತೆ ಪ್ರಭುಜಿ ಓದೋದಿಕ್ಕೆ? ಅದು ಭಾಗವತಂ ಓದ್ಬೇಕು. ಭಾಗವತಂ ಪ್ರಭುಜಿ. ಭಾಗವತಂ ಎಲ್ಲ ಉಂಟು. ಓಕೆ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಓಕೆ. ಎಸ್, ಅಭಿನವ್ ಅರ್ನವ್. ಹರೇ ಕೃಷ್ಣ ಗುರುಜಿ. ಹೇಳು. ಭಾಗವತಂ ಹೇಳಿದ್ರಲ್ಲ ಗುರುಜಿ, ನಾನು ಸ್ಯಾಟರ್ಡೆ ಸಂಡೇ ಜಾಯ್ನ್ ಆಗ್ಬೋದಾ ಗುರುಜಿ? ಹಾ, ಜಾಯ್ನ್ ಆಗ್ಬೋದು. ಸೇಮ್ ಲಿಂಕ್. ಓಕೆ, ಇದೇ ಲಿಂಕ್ ಗುರುಜಿ? ಹಾ, ಇದೇ ಲಿಂಕ್. ಧನ್ಯವಾದಗಳು ಗುರುಜಿ. ಧನ್ಯವಾದ. ಹರೇ ಹರೇ ಕೃಷ್ಣ. ಎಸ್, ಅಂಕಿತಾ ರಮ್ಯ ರಾಘವ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾನು ಶ್ಲೋಕ ಹೇಳ್ತೀನಿ. ಹಾ, ಓಕೆ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮನ ಮೃತ್ಯಸ್ಯ ಚ ತಸ್ಮಾದ ಪರಿಹಾರ್ಯತೆ ನ ತ್ವಂ ಶೋಚಿತು ಮಹರ್ಷಿ. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು, ಇದನ್ನು ತಿಳಿದು ಲಾಭವೇನು? ವೆರಿ ಗುಡ್. ಪ್ರಭುಜಿ, ಹಾ, ನನ್ಗೆ ಈಗ ಎಕ್ಸಾಮ್ಸ್ ಆಗ್ತಿದೆ. ಎಕ್ಸಾಮ್ಸ್ ಆದ್ಮೇಲೆ ಯಾವಾಗ್ಲೂ ಹೇಳ ಶ್ಲೋಕ. ಹಾ, ಓಕೆ. ಎಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಎಸ್. ಹರೇ ಕೃಷ್ಣ.